ಹರೇ ಕೃಷ್ಣ ಮಾತಾಜಿ. ಹಾಡ್ಬೇಕಾ? ಹಾಡು. ಶ್ರೀ ಶ್ರೀ ದಾಮೋದರಷ್ಟಕಂ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಲಸತ್ಕುಂಡಲಂ ಗೋಕುಲೆ ಬ್ರಾಜಮಾನಂ ಯಶೋದಾಭಿಯೋಲೋಕಲಾಧಾವಮಾನಂ ಪರಾಮೃಷ್ಟಮತ್ಯಂತತೋ ಧೃತ್ಯ ಗೋಪ್ಯಾ ರುದಂತಂ ಮುಹುರ್ನೇತ್ರಯುಗ್ನಂ ಮೃಜಂತಂ कराम्भोजयुग्मेन सातङ्कनेत्रं मुहुश्वासकम्पात्रिरेखाङ्ककण्ठा स्थिताग्रैवं दामोदरं भक्तिबद्धम् इति दृक्स्वलीलाभिरानन्दकुण्डे स्वघोषं निमज्जन्तमख्यापयन्तं तदीयेषितान्येषु भक्तैर्जितत्वं पुनः प्रेमतस्तं शतावृत्ति वन्दे वरं देवमोक्षं न मोक्षावधिं वा न चान्यं वृणेऽहं वरेशादपीह इदं ते वपुर्नाथ गोपालबालं सदा मे मनस्या विरास्तां किमन्ये इदं ते मुखाम्बोजमत्यन्तनीलैर्वृतं कुन्तलैः स्निग्धरक्तैश्च गोप्या मुहुश्चुम्बितं बिम्बरक्ताधरं मे मनस्या विरास्तामलं लक्ष्यलाभे नमो देव दामोदरानन्त विष्णु प्रसीद प्रभो दुःखजलाब्धिमग्नं कृपादृष्टिवृष्ट्यातिदीनं बतानु गृहाणेश मामज्ञमेद्यक्षिदृश्या कुबेरात्मजौ बद्धमूर्तैव यद्वत् त्वया मोचितौ भक्तिबाजौ कृतौ च तथा प्रेम भक्तिं स्वकां मे प्रयच्छ न मोक्षे ग्रहो मेऽस्ति दामोदरेह नमस्ते स्तुदाम्ने स्फुरद्दीप्तिदाम्ने त्वदीयोदरायाथ विश्वस्य दाम्ने नमो राधिकायै त्वदीया प्रियायै नमोऽनन्तलीलाय देवाय तुभ्यं हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे. श्री श्री दामोदर अष्टकम की जय. श्री श्री यशोदा दामोदर की जय. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಗಾಯತ್ರಿ ಒಂದ್ ನಿಮಿಷ ಮಾತಾಜಿ. ಗಾಯತ್ರಿ ಮಾತಾಜಿ ಹೋಸ್ಟ್ ಇದ್ದೀರಾ? ನಾಗವೇಣಿ ಮಾತಾಜಿನ ಕೋ ಹೋಸ್ಟ್ ಇಟ್ಕೊಳ್ಳಿ ಮಾತಾಜಿ. ನಾನು ಎಕ್ಸಿಟ್ ಆಗ್ತೀನಿ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅನುವಾದ ಭವಾನಿ ರಂಗಸ್ವಾಮಿ ಮಾತಾಜಿ, ಅನುವಾದವನ್ನು ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಅನುವಾದ ಇಲ್ಲ ನನ್ನ ಹತ್ರ ಓದ್ಲಿಕ್ಕೆ ಮಾತಾಜಿ. ಓಕೆ ಓಕೆ. ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಹರೇ. ಅದು ದಾಮೋದರ ಅಷ್ಟಕ ಅನುವಾದ ಅಲ್ಲ? ಹರೇ ಕೃಷ್ಣ. ಹೌದು ಹೌದು. ಓಕೆ. ಹರೇ ಕೃಷ್ಣ. ನಿತ್ಯ ಸತ್ ಚಿತ್ ಆನಂದ ರೂಪಿಯಾದ ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿವೆ. ಗೋಕುಲದ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯು ಮೊಸರು ಕಡಿಯುತ್ತಿದ್ದ ಮಡಕೆಯನ್ನು ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿಹಾಕಿದ್ದ ಮರದ ಒರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ಬೇಗ ಓಡಿ ಬಂದ ಯಶೋದೆಯ ಕೈಗೆ ಅವನು ಸಿಕ್ಕನು. 2. ತಾಯಿಯ ಕೈಯಲ್ಲಿ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರೆಯಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ
3 ರೇಖೆಗಳನ್ನು ಒಳಗೊಂಡಿರುವ ಅವನ ಕಂಠವನ್ನು ಅಲಂಕರಿಸಿರುವ ಮುತ್ತಿನ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರಾಡುತ್ತಿರುವ ಕಾರಣದಿಂದಾಗಿ ಅಲುಗಾಡುತ್ತಿದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ. 3. ಇಂತಹ ಬಾಲಲೀಲೆಗಳಿಂದ ಅವನು ಗೋಕುಲ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನರಾಗಿರುವ ಭಕ್ತರಿಗೆ, ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ 100,000 ಸಾವಿರಾರು ಸಲ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ. 4. ಪ್ರಭು ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ, ಅತ್ಯುನ್ನತವಾದ ನಿತ್ಯ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? 5. ಹರೇ ಕೃಷ್ಣ. ಪ್ರಭುವೇ, ಕೆಂಪು ಛಾಯೆಯಿಂದ ಕೂಡಿದ ಕರಿ ಗುಂಗುರುಗಳಿಂದ ಆವೃತವಾದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಿದ್ದಾಳೆ. ನಿನ್ನ ತುಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ. ನಿನ್ನ ಮುಖಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಹರೇ ಕೃಷ್ಣ. 6. ದೇವೋತ್ತಮ ಪ್ರಭುವೇ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೇ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾ ದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಹರೇ ಕೃಷ್ಣ. 7. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಹರೇ ಕೃಷ್ಣ. 8. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ಬಂಧಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಶ್ರೀ ದಾಮೋದರಾಷ್ಟಕಂ ಕಿ ಜೈ. ಶ್ರೀ ದಾಮೋದರ ಭಗವಾನ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ, ನನ್ನನ್ನು ಕೋ ಹೋಸ್ಟ್ ಮಾಡಿ. ಗಾಯತ್ರಿ ಮಾತಾಜಿ. ಮಾಡ್ತೀನಿ ಮಾತಾಜಿ. ನೋಡಿ, ಆಗಿದೆಯಾ ಓಕೆ, ಮಾತಾಜಿ? ಬಂತು ಮಾತಾಜಿ. ಓಕೆ ಓಕೆ. ಹರೇ ಕೃಷ್ಣ. ಕೀರ್ತನೆ ಮಾಡುವವರು ಮಾಡ್ಬೋದು ಅಥವಾ ಮಾತಾಜಿ ಮಾಡಿ. ಮಾಡ್ತೀನಿ ಮಾತಾಜಿ. ನೀವೇ ಮಾಡಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ, ಸುಸ್ವಾಗತ. ಕೀರ್ತನೆಯೊಂದಿಗೆ ಆರಂಭವನ್ನ ಮಾಡೋಣ. ಜಯ ರಾಧ ಮಾಧವ, ಜಯ ಕುಂಜ ಬಿಹಾರಿ. ಜಯ ರಾಧ ಮಾಧವ, ಜಯ ಕುಂಜ ಬಿಹಾರಿ. ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ, ಗಿರಿವರಧಾರಿ.
ಯಶೋದನಂದನ ವ್ರಜ ಜನರಂಜನ ಯಶೋದನಂದನ ವ್ರಜ ಜನರಂಜನ ಯಮುನಾ ತೀರಾ ವನಚಾರಿ ಯಮುನಾ ತೀರಾ ವನಚಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಯ ರಾಧಾ ಗೋವಿಂದ ರಾಧಾ ಗೋವಿಂದ ರಾಧಾ ಗೋವಿಂದ ರಾಧೆ ಜಯ ರಾಧಾ ಗೋವಿಂದ ರಾಧಾ ಗೋವಿಂದ ರಾಧಾ ಗೋವಿಂದ ರಾಧೆ ಜಯ ಪ್ರಭುಪಾದ್ ಜಯ ಪ್ರಭುಪಾದ್ ಜಯ ಶ್ರೀಲ ಪ್ರಭುಪಾದ್ निताय गौर हरि बोल निताय गौर हरि बोल हरे कृष्ण ಮಂಗಳಾಚರಣೆಯೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಬಲಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. हे कृष्णा करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते. तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने. नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादेशतारिणे. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ की जय. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತವೃಂದರಿಗೂ ಜೈ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಹಾಜನರ ಬಗ್ಗೆ ತಿಳಿಸುವಂತಹ ಒಂದು ಅವಕಾಶವನ್ನ ಇಸ್ಕಾನ್ ಮಂಗಳೂರು ಸಂಸ್ಥಾಪನೆಯಿಂದ ನಮಗೆಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ. 2ನೇ ದಿವಸವಾದಂತಹ ಇವತ್ತು ನಾರದರ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ.
ಈ ಒಂದು ಪ್ರಯತ್ನದಲ್ಲಿ ಏನೇ ತಪ್ಪುಗಳು ಅಥವಾ ಅಜಾಗರೂಕತೆ ನಡೆದಿದ್ರು ಕ್ಷಮೆಯನ್ನು ಯಾಚಿಸ್ತೀನಿ. ಮತ್ತೆ ನಿನ್ನೆ ದಿವಸ ಮಾತಾಜಿಯವರು 12 ಮಹಾಜನರ ಬಗ್ಗೆ ಹೇಳಿದ್ರು. 12 ಜನ ಮಹಾಜನರು ಯಾರು ಅನ್ನೋದನ್ನ ನಾನು ಅದನ್ನ ಬರೀ ಒಂದು ಶ್ಲೋಕವನ್ನ ಹೇಳ್ತಾ ಶುರು ಮಾಡ್ತೀನಿ. ಶ್ರೀಮದ್ ಭಾಗವತದಲ್ಲಿ ಇವೆಲ್ಲ 12 ಜನ ಮಹಾಜನರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ನಿರೂಪಣೆ ಆಗಿದೆ. ಮತ್ತೆ ಏನು ಇವರು ಮಹಾಜನರ ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನು ಎಲ್ಲವನ್ನೂ ಸಹ ನಾವು ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡೋದ್ರಿಂದ ತಿಳ್ಕೋಬಹುದು. ಅಂತಹ ಭಾಗವತದಲ್ಲಿ ಇರುವಂತಹ ಈ ಮಹಾಜನರ ಬಗ್ಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ನಾನು ಅವರ ಕೃಪೆಯನ್ನ ನಾನು ಬೇಡಿ ನಾನು ಇವತ್ತಿನ ಒಂದು ತರಗತಿಯನ್ನು ಶುರು ಮಾಡ್ತೀನಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆ ಗೋವಿಂದನ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ಗುರು ಪರಂಪರೆಯಲ್ಲಿರುವಂತಹ ಎಲ್ಲ ಆಚಾರ್ಯರ ಪಾದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. 12 ಜನರು ಯಾರು ಅನ್ನೋದನ್ನ ಈ ಒಂದು ಶ್ಲೋಕ ನಮಗೆ ತಿಳಿಸ್ಕೊಡುತ್ತೆ. ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋ ಮನುಃ ಪ್ರಹ್ಲಾದೋ ಜನಕೋ ವಿಷ್ಣು ಬಲಿರ್ವಯ್ಯಾಸಕೀರ್ವಯಂ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟಃ ಗುಹ್ಯಂ ವಿಶುದ್ಧಂ ದರ್ಬೋಧಂ ಯಂ ಜ್ಞಾತ್ವಾ ಅಮೃತಮಶ್ನುತೆ. ಹರೇ ಕೃಷ್ಣ. ಇಲ್ಲಿ ಮಹಾನ್ ಆಚಾರ್ಯರ ಬಗ್ಗೆ ತಿಳಿಸಿಕೊಡುವಂತಹ ಯಾವುದೇ ಅರ್ಹತೆ ನನಗೆ ಇಲ್ಲ. ಈ ಅವಕಾಶವನ್ನು ಕೊಟ್ಟಿರುವಂತಹ ಮಂಗಳೂರು ಇಸ್ಕಾನ್ ವತಿಯವರಿಗೆ ನನ್ನ ಒಂದು ಹೃತ್ಪೂರ್ವಕವಾದಂತಹ ಪ್ರಣಾಮಗಳು. ನನ್ನ ಶಿಕ್ಷಾ ಗುರುಗಳಾದಂತಹ ಶ್ರೀ ಸಚ್ಚಿದಾನಂದ ಪ್ರಭುಜಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಇಂತಹ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿರುವಂತಹ ಶ್ರೀವಾಸನ್ ಪ್ರಭುಜಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಆರಂಭವನ್ನು ಮಾಡೋಣ. ನಾರದರು ಯಾರು? ಇದೆಲ್ಲ ನಿಮಗೆ ತಿಳಿದಿರುವಂಥದ್ದೇ. ನಾರದ ಮುನಿಗಳು ಎಲ್ಲರಿಗೂ ಬ್ರಹ್ಮ ಜ್ಞಾನವನ್ನು ನೀಡುವಂತಹವರು. ಸದಾ ನಾರದ ಅಂದರೆ ಜ್ಞಾನ ನೀಡುವವನು ಅಂತ. ಬ್ರಹ್ಮನ ಮಾನಸ ಪುತ್ರರಾದಂತಹ ಇವರು ಕೃಷ್ಣನ ಕೃಪೆಯಿಂದ ಬ್ರಹ್ಮನು ಸೃಷ್ಟಿಯ ಹೇಗೆ ಆರಂಭಿಸಿದರೋ ಆವಾಗ ಭಗವಂತನ ದಿವ್ಯ ದೇಹದಿಂದ ಮರೀಚಿ ಬ್ರಹ್ಮನ ಒಂದು ಆರಂಭಿಸಿದಾಗ ಏನಾಯ್ತು ಅಂತಂದ್ರೆ ಮರೀಚಿ, ಅಂಗೀರಸ ಮುಂತಾದರೊಂದಿಗೆ ನಾರದರು ಸಹ ಆವಿರ್ಭವಿಸಿದರು. ಇದನ್ನ ನಾವು ಶ್ರೀಮದ್ ಭಾಗವತದಲ್ಲಿ 1ನೇ ಕ್ಯಾಂಟೋ 6ನೇ ಅಧ್ಯಾಯ 30ನೇ ಶ್ಲೋಕದಲ್ಲಿ ನೋಡಬಹುದು. ಸಹಸ್ರಯುಗ ಪರ್ಯಂತೆ ಉದ್ದಾಯೇದಂ ಸಿಸೃಕ್ಷತಃ ಮರೀಚಿರ್ಮಿಶ್ರ ಋಷಯಃ ಪ್ರಾಣೇಭ್ಯೋಹಂ ಚ ಜಗ್ನಿರೇ. ಅನುವಾದ: 4,320,000 ವರ್ಷಗಳ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮನು ಮತ್ತೆ ಸೃಷ್ಟಿಗಾಗಿ ಜಾಗೃತನಾದಾಗ ಭಗವಂತನ ದಿವ್ಯ ದೇಹದಿಂದ ಮರೀಚಿ, ಅಂಗಿರ, ಅತ್ರಿ ಮತ್ತು ಇತರ ಎಲ್ಲಾ ಋಷಿಗಳು ಸೃಷ್ಟಿಗೊಂಡರು. ಆಗ ಅವರೊಂದಿಗೆ ನಾನೂ ಆವಿರ್ಭವಿಸಿದೆ ಅಂತ ನಾರದರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇಂತಹ ನಾರದರು ತ್ರಿಕಾಲ ಜ್ಞಾನಿಗಳು ಮತ್ತೆ ತ್ರಿಲೋಕ ಸಂಚಾರಿಗಳು. ಸದಾ ಅವರು ಭಗವಂತನ ಒಂದು ಕೀರ್ತಿಯನ್ನು ಮಾಡುವಂತಹವರು. ತಮ್ಮ ವೀಣೆಯನ್ನು ಅಂದ್ರೆ ಮಹತಿ ಅನ್ನುವಂತಹ ವೀಣೆ ಭಗವಂತನಿಂದ ಪಡೆದಿದ್ದಂಥವರು. ಮತ್ತೆ ಅಂತಹ ವೀಣೆಯನ್ನ ಹಿಡಿದು ಅವರು ತ್ರಿಲೋಕ ಸಂಚಾರವನ್ನ ಮಾಡ್ತಾ ಇದ್ದಂಥವರು. ಮತ್ತೆ ಭಗವಂತನ ನಾಮ ಜಪದ ಉಪದೇಶಗಳನ್ನು
ಹಲವಾರು ಬದ್ಧಾತ್ಮರಿಗೆ ಕೊಟ್ಟು ಅವರನ್ನು ಮುಕ್ತ ಆತ್ಮರನ್ನಾಗಿ ಮಾಡಿದಂತಹವರು. ಸೊ ಇವರು ಮೂಲ ಲೋಕಗಳಲ್ಲಿಯೂ ಯಾರ ಒಬ್ಬರ ಏನ್ ಹೇಳ್ತಾರೆ ಶತ್ರುಗಳು ಇಲ್ಲದಿರುವಂಥದ್ದು. ಯಾಕೆ ಅಂತಂದ್ರೆ ಸರಿಯಾದ ಕಾಲ ಸರಿಯಾದಂತಹ ಜಾಗದಲ್ಲಿ ಇವರು ಬಂದು ಎಲ್ಲರಿಗೂ ಸಹ ಒಂದು ಏನು ಉಪದೇಶಗಳನ್ನು ಕೊಡುವಂಥದ್ದು, ಅವರನ್ನು ಈ ಒಂದು ಬದ್ಧ ಜೀವನದಿಂದ ಮುಕ್ತಿಗೊಳಿಸುವಂತಹವರು. ಸೊ ಅಂತಹ ನಾರದರು ಅಂದರೆ ಸದಾ ಭಗವಂತನ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಅವರು ಮಾಡ್ತಾನೆ ಇರುವಂತಹವರು. ಮತ್ತೆ ಎಲ್ಲ ಅವರ ಬೋಧನೆಗಳು ಹೇಗೆ ಅಂತಂದ್ರೆ ಪೂರ್ಣವಾದಂತಹ ಮುಕ್ತಿಯನ್ನು ಕೊಡುವಂತಹದ್ದು. ಅಂತಹ ಪ್ರಮುಖವಾದಂತಹ ಆಧ್ಯಾತ್ಮಿಕ ಗುರುಗಳು ಇವರು. ಸೊ ಮತ್ತೆ ವಿಶಿಷ್ಟವಾದಂತಹ ತ್ಯಾಗ ಪ್ರಜ್ಞೆಯನ್ನು ಸಹ ಹೊಂದಿದಂತಹವರು. ಇವರ ಒಂದು ಬೋಧನೆಗಳಿಂದ ಮತ್ತೆ ಉಪದೇಶಗಳಿಂದ ಮುಕ್ತರಾದಂತಹವರ ಕೆಲವು ಉದಾಹರಣೆಗಳು ಅಂತಂದ್ರೆ ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ, ಪ್ರಾಚೀನ ಬರ್ಹಿಜಿತ್, ಮತ್ತೆ ಪ್ರಜಾಪತಿಯ ಮಕ್ಕಳು, ವಾಲ್ಮೀಕಿ ಮಹರ್ಷಿಗಳು ನೇರವಾಗಿ ಮಂತ್ರೋಪದೇಶನನ್ನು ಪಡೆದಿರುವಂತಹವರು. ಸೊ ಭಗವಂತನಿಂದ ನೇರ ಉಪದೇಶ ಪಡೆದಂತಹ ಬ್ರಹ್ಮನ ಮಾನಸ ಪುತ್ರರಾದಂತಹ ನಾರದರು ಇವರೆಲ್ಲರಿಗೂ ಸಹ ಉಪದೇಶವನ್ನ ಕೊಟ್ಟಿರುವಂಥದ್ದು. ಮತ್ತೆ ಅವರೆಲ್ಲರೂ ಒಂದು ಉತ್ತಮವಾದಂತಹ ಒಂದು ಸ್ಥಾನವನ್ನ ಭಗವಂತನ ಸ್ಥಾನವನ್ನ ಪಡೆದಂಥವರು. ಸೊ ಇಂತಹ ನಾರದ ಮಹರ್ಷಿಗಳು ಅಂದರೆ ಬ್ರಹ್ಮನ ಒಂದು ಮಗನಾದಂತಹ ನಾರದ ಮಹರ್ಷಿಗಳು ಅವರ ಮುಖ್ಯವಾದಂತಹ ಶಿಷ್ಯರಾದಂತಹ ವೇದವ್ಯಾಸರು ಭಗವಂತನ ಶಕ್ತ್ಯಾವೇಶ ಅವತಾರ, ಮತ್ತೆ ನಾರದ ಮಹರ್ಷಿಗಳು ಭಗವಂತನ ಅವತಾರವೇ. ಸೊ ಹಾಗಾಗಿ ಇಂತಹ ನಾರದರ ಒಂದು ಹೇಗೆ ಅವರ ಒಂದು ಆಧ್ಯಾತ್ಮಿಕವಾದಂತಹ ಬೋಧನೆಗಳು ಮಾಡೋದಕ್ಕೆ ಸಾಧ್ಯವಾಯಿತು, ಮತ್ತೆ ಅದು ಅವರ ಒಂದು ಪೂರ್ವ ಕಥೆಗಳಿಂದ ತಿಳಿಯುವಂತಹ ಒಂದು ಪ್ರಯತ್ನವನ್ನ ನಾವು ಇವತ್ತು ಮಾಡೋಣಂತೆ. ಹಿಂದೆ ನಾರಾಯಣ ಭಕ್ತರಾದಂತಹ ನಾರದರು ಬ್ರಹ್ಮನಿಂದ ಶಾಪಗ್ರಸ್ತರಾಗಿ ಅವರು ಬರ್ಹಣ ಎಂಬ ಗಂಧರ್ವರಾಗಿ ಜನಿಸಿರ್ತಾರೆ. ಸೊ ಅವರು ಗಂಧರ್ವರು ಅಂದಾಗ ಅವರ ಒಂದು ಸಂಗೀತದಲ್ಲಿ ಅವರಿಗೆ ತುಂಬಾ ಒಂದು ಹೆಚ್ಚಿನ ಪ್ರಾವೀಣ್ಯತೆ ಇತ್ತು. ಅಂತಹ ಪ್ರಾವೀಣ್ಯತೆಯಿಂದ ಅವರು ಹೇಗೆ ಅಂತಂದ್ರೆ ತಮ್ಮ ಸಂಗೀತದಿಂದ ಸುಂದರವಾದ ಯುವತಿಯರನ್ನ ಆಕರ್ಷಿಸುತ್ತಿದ್ದರು. ಸೊ ಅಂತಹ ಒಂದು ಕಾರ್ಯಗಳಲ್ಲಿ ಅವರು ತೊಡ್ಕೊಂಡಿದ್ರು. ಯಾಕೆ ಅಂತಂದ್ರೆ ಅಲ್ಲಿ ಅವರು ಯಾವುದೇ ರೀತಿಯಾಗಿ ಭಗವಂತನನ್ನ ಅವರು ಸ್ತುತಿಸ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಶಾಪಗ್ರಸ್ತರಾಗಿದ್ದಂಥವ್ರು. ಹಾಗಾಗಿ ಅವರು ದೇವತೆಗಳ ಒಂದು ಕೀರ್ತನೆಯನ್ನ ಮಾಡುವಂಥದ್ದು. ಇಂತಹ ಒಂದು ಸಮಯದಲ್ಲಿ ಏನಾಯ್ತು, ಅವರು ಒಮ್ಮೆ ತಮ್ಮ ಸುಂದರವಾದಂತಹ ಹೆಂಗೆಳೆಯರೊಂದಿಗೆ ಒಂದು ದೇವತೆಗಳ ಕೂಟದಲ್ಲಿ ಭಾಗವಹಿಸ್ತಾರೆ. ಅಂತಹ ಕೂಟದಲ್ಲಿ ಏನಾಗತ್ತೆ, ತಮ್ಮ ಸಂಗೀತದ ಪ್ರದರ್ಶನ ಆಗ್ತಾ ಇರತ್ತೆ. ಮತ್ತೆ ಅಲ್ಲಿರುವಂತಹ ಒಂದು ಯುವತಿಯರೆಲ್ಲ ನೃತ್ಯವನ್ನ ಮಾಡ್ತಾ ಇರುವಂಥದ್ದು. ಅಂತಹ ಸಮಯದಲ್ಲಿ ತಮ್ಮ ರಾಗವನ್ನ ತಪ್ಪಿಸ್ತಾರೆ. ಸೊ ಅಂತಹ ರಾಗವನ್ನ ತಪ್ಪಿಸಿದಂತಹ ಇವರಿಗೆ ಏನಾಗತ್ತೆ ಅಂದ್ರೆ ಬರ್ಹಣನಿಗೆ ಶಾಲಿದ್ದಂತಹ ದೇವತೆಗಳು ಶಾಪವನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ನೀನು ಗಂಧರ್ವನಾಗಿರೋದಕ್ಕೆ ನೀನು ಅರ್ಹನಲ್ಲ, ನೀನು ಶೂದ್ರನಾಗು, ದ್ವಾಸಿ ಪುತ್ರನಾಗು ಅಂದ್ಬಿಟ್ಟು ಅವನನ್ನ ಶಾಪವನ್ನ ಕೊಡ್ತಾರೆ. ಸೊ ಇಂತಹ ಶಾಪಗ್ರಸ್ತನಾದಂತಹ ಯಾರು ನಾರದರು ಮುಂದಿನ ಒಂದು ಜನ್ಮವನ್ನ ಶೂದ್ರ ಒಂದು ಜನ್ಮವನ್ನ ಪಡೆಯುವಂಥದ್ದು. ಸೊ ನಾರದ ಮುನಿಗಳು ಶ್ರೀಮದ್ ಭಾಗವತದಲ್ಲಿ ವಿವಿಧ ಲೀಲೆಗಳನ್ನು ನಿರೂಪಿಸಿದ ಕೆಲವು ಅದ್ಭುತ ಗುಣಗಳನ್ನು ನಾವಲ್ಲಿ ಕಾಣಬಹುದು. ಯಾಕೆ ಅಂತಂದ್ರೆ ನಾರದರು ಸದಾ ಬದಾತ್ಮರನ್ನು ಆತ್ಮಸಾಕ್ಷಾತ್ಕಾರದ ಹಾದಿಯಲ್ಲಿ ಕರ್ಕೊಂಡು ಹೋಗುವಂಥದ್ದು, ಭಗವಂತನನ್ನು ಹೇಗೆ ತಲುಪಬಹುದು ಎಂಬುದಕ್ಕೆ ಒಬ್ಬ ಆದರ್ಶಪ್ರಾಯ ಮಾರ್ಗದರ್ಶಕರಾಗಿರುವಂಥವರು. ಇಂತಹ ಒಂದು ನಾರದ ಆದರ್ಶವಾದಂತಹ ಒಂದು ಜೀವನ ಹೇಗಿತ್ತು ಅಂತಂದ್ರೆ, ಮುಂದೆ ಅವರ ಒಂದು ಶಿಷ್ಯರಾದಂತಹ ವೇದವ್ಯಾಸರು, ಅಂದರೆ
ಶಕ್ತ್ಯಾವೇಶ ಅವತಾರವಾದಂತಹ ಭಗವಂತನ ಶಕ್ತ್ಯಾವೇಶ ಅವತಾರವಾದಂತಹ ವೇದವ್ಯಾಸರು ವೇದಗಳು, ಪುರಾಣಗಳು, ಇತಿಹಾಸಗಳು, ಉಪನಿಷತ್ತು ಎಲ್ಲವನ್ನೂ ರಚಿಸಿದರು. ಆದರೂ ಸಹ ತಮ್ಮ ನಿರೂಪಣೆ ಬಗ್ಗೆ ಬಹಳ ಅವರು ಖಿನ್ನರಾಗಿದ್ದರು. ಇಂತಹ ಖಿನ್ನರಾದಂತಹ ಶಿಷ್ಯನ ಸ್ಥಿತಿಯ ಆಂತರಿಕ ಸ್ಥಿತಿಯನ್ನ ನಾರದರು ಅರ್ಥ ಮಾಡ್ಕೊಂಡಿದ್ರು. ಸೊ ಯಾಕೆ ಅಂತಂದ್ರೆ ನಾರದರು ಹೇಳಿದಂಗೆ ತ್ರಿಕಾಲ ಜ್ಞಾನಿಗಳು, ಅವರಿಗೆ ಎಲ್ಲರೂ ಅರಿಯುವಂಥದ್ದು. ಸೊ ಇಂತಹ ಒಂದು ಸ್ಥಿತಿಯನ್ನು ಅವರ ಶಿಷ್ಯನ ಸ್ಥಿತಿಯನ್ನು ಕಂಡಂತಹ ನಾರದರು ವೇದವ್ಯಾಸರ ಬಳಿಗೆ ಬರುವಂಥದ್ದು. ಸೊ ಈ ವೇದವ್ಯಾಸ ಬಳಿಗೆ ಬಂದು ಯಾವ ರೀತಿಯಲ್ಲಿ ವೇದವ್ಯಾಸರಿಗೆ ಅವರು ಒಂದು ಬೋಧನೆಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ನಾವು ಕಾಣಬಹುದು. ಮೊದಲನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಭಾಗವತದ ಬಗ್ಗೆ ನಾರದರು ವೇದವ್ಯಾಸರಿಗೆ ಮಾಡಿದ ಉಪದೇಶಗಳು ಅನ್ನುವಂತಹ 5ನೇ ಅಧ್ಯಾಯದಲ್ಲಿ ನಾವು ಅದನ್ನ ಕಾಣಬಹುದು. ಸೊ ವೇದವ್ಯಾಸರು ಅವರ ಅಸಮಾಧಾನಕ್ಕೆ ಕಾರಣಗಳನ್ನ ಯಾಕೆ ಈ ರೀತಿಯಾಗಿ ಅಸಮಾಧಾನದಲ್ಲಿ ಇದೆಯಾ ಅನ್ನೋದನ್ನ ಅವರು ಕೇಳುವಂಥದ್ದು ಯಾರು? ನಾರದರು. ಸೊ ಈಗಾಗಲೇ ಖಿನ್ನರಾದಂತಹ ವೇದವ್ಯಾಸರು ಗುರುಗಳನ್ನ ನೋಡಿದೇನೆ ತುಂಬಾ ಅವರಿಗೆ ತಮ್ಮ ಒಂದು ಭಾವನೆಗಳನ್ನ ಅವರು ವ್ಯಕ್ತಪಡಿಸೋದಿಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ನಾವು 5ನೇ ಅಧ್ಯಾಯದಲ್ಲಿ, ಮೊದಲನೇ ಸ್ಕಂದ 5ನೇ ಅಧ್ಯಾಯದಲ್ಲಿ ಅದನ್ನ ನಾವು ಇಲ್ಲಿ ಕಾಣ್ತೀವಿ. ಸೊ ಇಲ್ಲಿ ವೇದವ್ಯಾಸರು ಏನ್ ಹೇಳ್ತಾರೆ ಅಂದ್ರೆ, ನೀವು ನನ್ನ ಬಗ್ಗೆ ಹೇಳಿದ್ದೆಲ್ಲ ಸರಿಯಾಗಿ ಇದೆ, ಹಾಗಿದ್ದು ನನಗೆ ಸಮಾಧಾನ ದೊರೆಯುತ್ತಿಲ್ಲ. ನನ್ನ ಈ ಅಸಮಾಧಾನದ ಮೂಲ ಕಾರಣ ಯಾವುದೆಂಬುದರ ಬಗ್ಗೆ ನಿಮ್ಮನ್ನೇ ಕೇಳುತ್ತೇನೆ. ಏಕೆಂದರೆ ನೀವು ಸ್ವಯಂಭೂ ಎನಿಸಿಕೊಂಡ ಬ್ರಹ್ಮನ ಮಗನಾಗಿದ್ದೀರಿ, ಅಪರಿಮಿತ ಜ್ಞಾನಿಗಳಾಗಿದ್ದೀರಿ ಅಂತ ವೇದವ್ಯಾಸರು ನಾರದರನ್ನೇ ಅವರು ಉತ್ತರವನ್ನಾಗಿ ಕೇಳ್ತಾರೆ. ಯಾಕೆ ಅಂತಂದ್ರೆ ಈಗಾಗಲೇ ನಾರದರಿಗೆ ಅವರ ಒಂದು ಆಂತರಿಕವಾದಂತಹ ಒಂದು ಮನಸ್ಥಿತಿ ಅರ್ಥ ಆಗಿದೆ. ಅವರು ವೇದಗಳು, ಪುರಾಣಗಳು, ಇತಿಹಾಸಗಳು ಎಲ್ಲವನ್ನು ರಚನೆ ಮಾಡಿದಂಥವರು. ಆದ್ರೂ ಸಹ ಅವರಿಗೆ ಆ ಒಂದು ಸಮಾಧಾನ ಇಲ್ಲದೆ ಇರುವಂಥದ್ದು. ಸೊ ಈ ರೀತಿಯಾಗಿ ಅವರು ತಮ್ಮ ಖಿನ್ನತೆಯನ್ನ ಹಂಚಿಕೊಂಡಾಗ ಆಗ ವೇದವ್ಯಾಸರು ಅವರಿಗೆ ನಾರದರು ಅವರಿಗೆ ಸಹಾಯವನ್ನ ಮಾಡೋದಿಕ್ಕಾಗಿ ಅವರು ಕೇಳ್ತಾರೆ. ಶ್ರೀನಾರದ ಉವಾಚ ಭವತಾನುದಿತಪ್ರಾಯಂ ಯಶೋ ಭಗವತೋ ಅಮಲಂ ಏನೈವಾಸೌ ನ ತುಷ್ಯೇತ ಮನ್ಯೇ ತದ್ದರ್ಶನ ಅಖಿಲಂ. ನಾರದರು ಹೇಳಿದರು, ನೀವು ಅಂದರೆ ವೇದವ್ಯಾಸರು ಪರಮ ಪುರುಷನ ಮಹೋನ್ನತವೂ ನಿರ್ಮಲವೂ ಆದ ಮಹಿಮೆಯನ್ನು ಸಾರುವ ಕೆಲಸವನ್ನು ಮಾಡಿಲ್ಲ. ಭಗವಂತನ ದಿವ್ಯೇಂದ್ರಿಯಗಳನ್ನು ತುಷ್ಟಿಗೊಳಿಸದ ದಾರ್ಶನಿಕನ ಸಿದ್ಧಾಂತವು ಅಂತಹ ಬೆಲೆಯುಳ್ಳದ್ದೇನು ಅಲ್ಲ. ಸೊ ಇಲ್ಲಿ ನಾರದರು ವೇದವ್ಯಾಸರು ತಾವು ರಚನೆ ಮಾಡಿದಂತಹ ವೇದಗಳು, ಪುರಾಣಗಳು, ಉಪನಿಷತ್ತುಗಳಲ್ಲಿ ಯಾವುದು ಕಡಿಮೆಯಾಗಿದೆ ಅನ್ನೋದನ್ನ ಅವರಿಗೆ ತಿಳಿಸ್ತಾ ಇದ್ದಾರೆ. ಸೊ ಇಂತಹ ಒಂದು ನಾರದರ ಒಂದು ಏನು ತಿಳಿಸಿದಂತಹ ವೇದವ್ಯಾಸರಿಗೆ ಆಗ ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ನೀವು ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದೀರಾ, ಆದರೆ ಭಗವಂತನ ದಿವ್ಯೇಂದ್ರಿಯಗಳ ತುಷ್ಟಿಗೊಳಿಸುವಂತಹ ಅಂದ್ರೆ ಭಕ್ತಿ ಸೇವೆ, ಭಕ್ತಿ ಯೋಗದ ಬಗ್ಗೆ, ಭಗವಂತನ ಬಗ್ಗೆ ನೀವು ತಿಳಿಸ್ಕೊಟ್ಟಿಲ್ಲ ಅನ್ನೋದನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಇದೆಲ್ಲ ಏನಾಯ್ತು, ವೇದವ್ಯಾಸರು ಅಮಲ ಪುರಾಣವಾದಂತಹ ಶ್ರೀಮದ್ ಭಾಗವತದ ರಚನೆಯ ಮಾಡಲು ಕಾರಣವಾಯಿತು. ಸೊ ಹಾಗಾಗಿ ಇಲ್ಲಿ ಅವರು ನಾರದ ಮಹಾಮುನಿಗಳು ಅವರಿಗೆ ನೀಡಿದಂತಹ ಒಂದು ಉಪದೇಶದಿಂದ ಅವರನ್ನ ಕೇಳ್ತಾರೆ. ನೀವು ವೇದವ್ಯಾಸರು, ನೀವು ಅಪಾರವಾದ ವೇದಜ್ಞಾನವುಳ್ಳವರು, ನಿಮಗೆ ಸರ್ವಶಕ್ತ ಭಗವಂತನ ಎಷ್ಟೋ ಲೀಲೆಗಳು ಗೊತ್ತಿವೆ. ದಯವಿಟ್ಟು ಅವುಗಳನ್ನು ನಿರೂಪಿಸಿ, ಮತ್ತು ಅದು ಮಹಾ ವಿದ್ವಾಂಸರ ದಾಹವನ್ನು ಶಮನ ಮಾಡುತ್ತದೆ. ಹಾಗೆಯೇ ಲೌಕಿಕ ಕ್ಲೇಶಗಳಲ್ಲಿ ತೊಳಲುತ್ತಿರುವ ಸಾಮಾನ್ಯ ಜನರ ಸಂಕಟಗಳನ್ನು ಪರಿಹರಿಸುತ್ತದೆ. ಅಂತಹ ಸಂಕಟಗಳಿಂದ ಪಾರಮಾಗಲು ವಾಸ್ತವವಾಗಿ ಬೇರೆ ದಾರಿಯೇ ಇಲ್ಲ. ಇದನ್ನ ನನಗೆ ತಿಳಿಸ್ಕೊಡಿ ಅನ್ನೋದನ್ನ ವೇದವ್ಯಾಸರು ಎಲ್ಲವನ್ನು ಅರಿತಿದ್ರೂ ಸಹ ಅವರು ತಮ್ಮ ಗುರುಗಳಿಂದ ಎಲ್ಲವನ್ನು ಕೇಳುವಂತಹ ಒಂದು ಪ್ರಯತ್ನವನ್ನ ಅವರು ಮಾಡುವಂಥದ್ದು. ಸೊ ಇದು ಹಾಗೆ ಕಂಟಿನ್ಯೂ ಆಗ್ತಾ ಏನಾಗತ್ತೆ, ಮತ್ತೆ
ವೇದವ್ಯಾಸರು ನಾರದರನ್ನ ಪ್ರಶ್ನೆಯನ್ನ ಮಾಡ್ತಾರೆ, ಇಂತಹ ಅಪಾರ ಜ್ಞಾನ ನಿಮಗೆ ಯಾವ ರೀತಿಯಲ್ಲಿ, ಅಂದರೆ ನಿಮ್ಮ ಒಂದು ಹಿಂದಿನ ಒಂದು ಜನ್ಮದಿಂದ ಹೇಗೆ ಇದು ಎಲ್ಲ ಬರೋದಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ಅವರು ಇಲ್ಲಿ ಕೇಳುವಂಥದ್ದು. ಸೊ ಹೀಗೆ ಕೇಳಿದಾಗ ನಾರದ ಮುನಿಗಳು ಅವರ ತಮ್ಮ ಹಿಂದಿನ ಒಂದು ಜನ್ಮದ ಬಗ್ಗೆ ಕುರಿತಾದಂತಹ ಒಂದು ತಮ್ಮ ಜೀವನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇದನ್ನ ನಾವು ಮೊದಲನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ನಾರದರು ಮತ್ತು ವ್ಯಾಸ ಮಹರ್ಷಿಗಳ ಮಧ್ಯೆ ಸಂಭಾಷಣೆ ಅನ್ನುವಂತಹ ಅಧ್ಯಾಯದಲ್ಲಿ ನಾವು ಅದನ್ನ ಕಾಣಬಹುದು. ಸೊ ಇಲ್ಲಿ ಯಾವ ರೀತಿ ಭಗವದ್ ವಿಜ್ಞಾನ ಪ್ರಾಪ್ತಿ ಹರಿದು ಬಂದಂತಹ ತಮ್ಮ ಹಿಂದಿನ ಜನ್ಮದ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಹೇಳ್ತಾರೆ. ಆಗ ನಾರದರ ಒಂದು ಮುಂದಿನ ಜನ್ಮದ ಬಗ್ಗೆ ಅವರು ಆ ಹಿಂದಿನ ಜನ್ಮದ ಬಗ್ಗೆ ನಾರದರು ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಅವರಿಗೆ ಗಂಧರ್ವರಾಗಿ ಸಿಕ್ಕಿದಂತಹ ಒಂದು ಶಾಪ ಏನಿತ್ತು ಅದರ ಒಂದು ಕಂಟಿನ್ಯೂಯೇಷನ್, ಅಂದ್ರೆ ನಾರದರು ದಾಸಿ ಪುತ್ರರಾಗಿ ಜನನವನ್ನ ಹೊಂದುವಂಥದ್ದು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾರದರು ದಾಸಿಪುತ್ರರಾಗಿ ಜನಿಸಿದರು. ಮತ್ತೆ ಇದರ ಒಂದು ನಿರೂಪಣೆಯನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಕಾಣಬಹುದು. ಮತ್ತೆ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಈ ಜನ್ಮವನ್ನು ತಳೆಯೋದಿಕ್ಕೆ ಮೊದಲು ಹೇಗೆ ನಿಮಗೆ ಈ ಎಲ್ಲ ಜ್ಞಾನಗಳು, ಭಗವಂತನ ಒಂದು ವಿಜ್ಞಾನ ಅರ್ಥ ಆಗಿತ್ತು ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ. ಸೊ ಆವಾಗ ನಾರದರು ತಮ್ಮ ಒಂದು ಏನು ಕಥೆಯನ್ನ ಅವರಿಗೆ ಹೇಳ್ತಾ ಹೋಗ್ತಾರೆ. ಸೊ ಒಂದು ದಾಸಿಪುತ್ರನಾಗಿ ಜನಿಸಿದಂತಹ ನಾರದರು ತುಂಬಾ ಕಡು ಬಡತನದಲ್ಲಿರ್ತಾರೆ. ತಾಯಿಯೊಂದಿಗೆ ಒಂದು ಆಶ್ರಮದಲ್ಲಿ ಇರುವಂಥದ್ದು. ಅಲ್ಲಿ ಆಶ್ರಮದಲ್ಲಿ ಸಾಧು ಸಂತರು ಚಾತುರ್ಮಾಸದಲ್ಲಿ ಬರುವಂಥದ್ದು. ಸೊ ಚಾತುರ್ಮಾಸದಲ್ಲಿ ಬರುವಂತಹ ಸಾಧುಗಳ ಒಂದು ಸೇವೆಯನ್ನ ಮಾಡುವಂತಹ ಒಂದು ಕಾರ್ಯಗಳನ್ನ ಅವರ ತಾಯಿ ಮಾಡ್ತಾ ಇದ್ದಂಥದ್ದು. 5 ವರ್ಷನಾದಂತಹ ಬಾಲಕ ತಾಯಿಗೆ ಅಲ್ಪ ಸ್ವಲ್ಪ ಒಂದು ಸಹಾಯವನ್ನು ಸಹ ಅವನು ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ವೇದವ್ಯಾಸರ ನಾರದರ ಅಲ್ಲಿ ಇದ್ದಂತಹ ಸಾಧುಗಳ ಒಂದು ಸಂಘ ಅವರಿಗೆ ತಳೆಯುವಂಥದ್ದು. ಸೊ ಸಾಧುಗಳ ಸಂಘದಲ್ಲಿ ಅವರು ಹಲವಾರು ದಿನಗಳನ್ನ ಹರೇ ಕೃಷ್ಣ. ತಾಯಿ ಮತ್ತು ಮಗನ ಒಂದು ಏನು ಸೇವೆಗಳನ್ನ ಸ್ವೀಕರಿಸ್ತಿದ್ದಂತಹ ಆ ಸಾಧುಗಳು ಆ ಪುಟ್ಟ ಬಾಲಕನಿಗೆ ಜ್ಞಾನವನ್ನು ನೀಡ್ತಾ ಹೋಗ್ತಾರೆ. ಸೊ ಹೀಗೆ ವೈಜ್ಞಾನಿಕವಾದಂತಹ ಅಲೌಕಿಕವಾದಂತಹ ಜ್ಞಾನವನ್ನು ಅವರು ನೀಡ್ತಾ ಹೋಗುವಂಥದ್ದು. ಸೊ ಈ ರೀತಿಯಾದಂತಹ ಜ್ಞಾನವನ್ನ ಪಡೆದಂತಹ ಬಾಲಕ ಅಲ್ಲಿಯೇ ಇದ್ದು ಮುಂದೆ ಆ ಒಂದು ಆಶ್ರಮದಲ್ಲಿ ಬರುವಂತಹ ಆ ಕಾಲಕ್ಕೆ ಬರುವಂತಹ ಸನ್ಯಾಸಿಗಳ ಒಂದು ಸೇವೆಯನ್ನ ಮಾಡುವಂಥದ್ದು. ಸೊ ಯಾಕೆ ಅಂತಂದ್ರೆ ಪುಟ್ಟ ಬಾಲಕ ತಾಯಿಯಾದಂತಹ ಸೇವಕಳನ್ನು ಅವನು ಅವಲಂಬಿಸಿರುವಂಥದ್ದು. ಸೊ ಹಾಗಾಗಿ ತಾಯಿಯೂ ಸಹ ತನ್ನ ಚಿಕ್ಕ ಬಾಲಕನ ಒಂದು ಪೋಷಣೆಗಾಗಿ ಈ ಕೆಲಸಗಳನ್ನ ಅವರು ಮಾಡ್ತಾ ಇರ್ತಾರೆ. ಸೊ ತಾಯಿಯ ವಾತ್ಸಲ್ಯವನ್ನ ಪೂರ್ಣವಾಗಿ ಅವರು ಅವಲಂಬಿಸಿರ್ತಾರೆ. ಇಂತಹ ಒಂದು ಸ್ಥಿತಿಯಲ್ಲಿ ಒಂದು ದಿವಸ ಏನಾಗತ್ತೆ, ಇಲ್ಲಿ ಒಮ್ಮೆ ನನ್ನ ಬಡತಾಯಿ ಹಸುವಿನ ಹಾಲು ಕರೆಯಲು ರಾತ್ರಿ ಹೊತ್ತಿನಲ್ಲಿ ಹೊರಗೆ ಹೋಗಿದ್ದಾಗ ಸರ್ವೋನ್ನತನಾದ ಕಾಲನ ಪ್ರಚೋದನೆಯಿಂದ ಸರ್ಪವೊಂದು ಅವಳ ಕಾಲನ್ನು ಕಡಿಯಿತು. ನೋಡಿ ಹೇಗೆ ಕಾಲ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಅಲ್ಲಿ ಆವರಿಸಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾರದರು ಅಷ್ಟೊತ್ತಿಗಾಗ್ಲೇ ಅವರಿಗೆ ಆ ಜ್ಞಾನವನ್ನ ಅಲೌಕಿಕವಾದಂತಹ ಭಗವಂತನ ರಹಸ್ಯಗಳನ್ನೆಲ್ಲ ತಿಳಿಸ್ಕೊಟ್ಟು ಹೋಗಿರುವಂಥದ್ದು. ಮತ್ತೆ ಅಲ್ಲಿದ್ದಂತಹ ಯಾರು ಸಾಧುಗಳ ಒಂದು ಸಂಘವನ್ನ ಅವರಿಗೆ ಸಿಕ್ಕಿರುವಂಥದ್ದು. ಮತ್ತೆ ಕಡೆಯದಾಗಿ ಅವ್ರು ಏನ್ ಮಾಡಿದ್ರು, ಆ ಸಾಧುಗಳ ಉಚ್ಚಿಷ್ಟವನ್ನು ಸಹ ಅವರು ಭುಂಜಿಸಿದ್ರು. ಅಂತಹ ಉಚ್ಚಿಷ್ಟವನ್ನು ಭುಂಜಿಸಿದ ಮೇಲೆ ಅವರಿಗೆ ಭಗವದ್ ವಿಜ್ಞಾನದ ಪೂರ್ಣವಾದಂತಹ ಅರಿವು ಆಗೋದಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನನ್ನ ಬಡ ತಾಯಿ ಹಸುವಿನ ಹಾಲು ಕರೆಯಲು ರಾತ್ರಿ ಹೊತ್ತಲ್ಲಿ ಹೊರಗೆ ಹೋಗಿದ್ದಾಗ ಸರ್ವೋನ್ನತನಾದ ಕಾಲನ ಪ್ರಚೋದನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಕಾಲನಾಗಿ ಬರುವಂತಹದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನೇ ನಡೆದ್ರೂ ಸಹ ಅದು ಒಳ್ಳೆಯದಕ್ಕಾಗಿ ಅನ್ನೋದನ್ನ ಅಲ್ಲಿ ಸ್ವೀಕರಿಸುವಂತಹ ಬುದ್ಧಿ ಅವರಿಗೆ ಅಲ್ಲಿ ಇರುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಸೊ
ಆ ಸರ್ಪದಿಂದ ಅವಳ ಒಂದು ಮೃತ್ಯು ಆಗತ್ತೆ. ಸೊ ಯಾವಾಗ ಅವರ ಮೃತ್ಯು ಆಗತ್ತೋ ಆಗ ಏನಾಯ್ತು, ಅವನು ತುಂಬಾ ಖಿನ್ನನಾಗ್ತಾನೆ. ಮತ್ತೆ ಇದು ಭಗವಂತನ ಒಂದು ವಿಶೇಷ ಕೃಪೆ ಅಂತಾನೆ ಅವನು ಭಾವಿಸ್ತಾನೆ ಅನ್ನೋದನ್ನ ಮುಂದಿನ ಒಂದು ಶ್ಲೋಕದಲ್ಲೂ ಹೇಳ್ತಾರೆ. ಸೊ ಹೀಗಾಗಿ ಅವರು ಆ ಒಂದು ಆಶ್ರಮವನ್ನ ಬಿಟ್ಟು ಬೇರೆ ಆ ಒಂದು ಆಧ್ಯಾತ್ಮಿಕ ಮುನ್ನಡೆಗಾಗಿ ಒಂದು ಉತ್ತರ ದಿಕ್ಕಿಗೆ ಹೊರಟೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದಾರಿಯ ಮಧ್ಯದಲ್ಲಿ ಅವರು ಏನೇನೆಲ್ಲ ಅನುಭವಿಸಿದ್ರು, ಏನೆಲ್ಲ ಕಾಣ್ರು ಅಂದ್ರೆ ಅವರು ಭಗವಂತನನ್ನ ಕಾಣಲು ಅವರು ತುಂಬಾ ಉತ್ಸುಕರಾಗಿ ಹೊರಟಂಥದ್ದು. ಸೊ ಪಟ್ಟಣಗಳು, ಹಳ್ಳಿಗಳು, ಗಣಿ ಪ್ರದೇಶಗಳು, ಋಷಿ ಪ್ರದೇಶಗಳು, ಕಣಿವೆಗಳು, ಮತ್ತೆ ಬೆಟ್ಟ ಗುಡ್ಡಗಳು, ಮತ್ತೆ ಜಲಾಶಯಗಳು ಎಲ್ಲವನ್ನು, ಮತ್ತೆ ಹಕ್ಕಿಗಳು ಎಲ್ಲ ಅವನ್ನು ನೋಡ್ತಾ 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 ಹೋದಂತಹವರು ಅವರು. ಮತ್ತೆ ಹೀಗೆ ಹೊರಟಂತಹ ಅವರು ಪ್ರಯಾಣ ಎಷ್ಟೋ ದಿವಸಗಳ ಕಾಲ ಅವರು ಪ್ರಯಾಣವನ್ನ ಮಾಡಿದಂತಹವರು ಕಡೆಗೆ ದಣೆದಂತಹವರು. ಸೊ ದಣೆದಾಗ ಅವರು ಅಲ್ಲಿ ಕುಳಿತುಕೊಂಡು ಆಗ ಅವ್ರೇನ್ ಮಾಡ್ತಾರೆ, ಅಲ್ಲಿ ಇದ್ದಂತಹ ಒಂದು ಇದರಲ್ಲಿ ಕೊಳದಲ್ಲಿ ನೀರು ಕುಡಿದು ತಮ್ಮ ಬಾಯಾರಿಕೆಯನ್ನ ಆ ಒಂದು ಶಮನವನ್ನ ಮಾಡ್ಕೊಳ್ತಾರೆ. ಸೊ ಹೀಗೆ ಅವರು ತಮ್ಮನ್ನ ತಾವು ಒಂದು ಸ್ಥಿತವಾದಂತಹ ಒಂದು ಪ್ರಜ್ಞೆಗೆ ತಂದುಕೊಳ್ತಾರೆ. ಸೊ ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ, ಪರಮಾತ್ಮನನ್ನ ಧ್ಯಾನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಸೊ ಯಾವಾಗ ಪರಮಾತ್ಮನ ಒಂದು ಧ್ಯಾನವನ್ನ ಶುರು ಮಾಡ್ತಾರೋ, ಮರದ ಕೆಳಗಡೆ ಕುಳಿತುಕೊಂಡು ಧ್ಯಾನವನ್ನ ಶುರು ಮಾಡ್ತಾರೋ, ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿತಾ ಹೋಗುತ್ತೆ. ಸೊ ಯಾವಾಗ ಆನಂದ ಬಾಷ್ಪ ಹರಿತಾ ಹೋಗುತ್ತೋ ಅಲ್ಲಿ ಅವರಿಗೆ ತಕ್ಷಣ ಅವರಿಗೆ ಭಗವಂತನ ಒಂದು ದರ್ಶನ ತಮ್ಮ ಹೃದಯದಲ್ಲಿ ಆಗುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಧ್ಯಾಯತಶ್ಚರಣಾಂಬೋಜಂ ಭಾವ ನಿರ್ಜಿತ ಚೇತಸ ಔತ್ಕಂಠ್ಯ ಶುಕಲ್ಯಾಕ್ಷಸ್ಯ ಹೃದಯಾಸೀನ್ಮೇ ಶನೈರ್ಹರಿಹಿ. ದಿವ್ಯ ಪ್ರೇಮದಲ್ಲಿ ಪರಿವರ್ತಿತವಾದ ವನದಿಂದ ನಾನು ದೇವೋತ್ತಮ ಪುರುಷನ ಪಾದ ಕಮಲಗಳನ್ನು ಧ್ಯಾನ ಮಾಡಲು ತೊಡಗಿದೆ. ತಕ್ಷಣವೇ ನನ್ನ ಕಣ್ಣುಗಳಿಂದ ಹನಿಗಳು ಉದುರಿದವು. ವಿಳಂಬವಿಲ್ಲದೆ ದೇವೋತ್ತಮ ಪುರುಷ ಶ್ರೀಕೃಷ್ಣ ನನ್ನ ಹೃದಯದಲ್ಲಿ ಕಾಣಿಸಿಕೊಂಡನು. ಸೊ ಏನೆಲ್ಲ ಅವರು ಆ ಸಾಧು ಸಂಘದಿಂದ ಪಡೆದಿದ್ರು, ಮತ್ತೆ ಭಗವಂತನ ಒಂದು ರಹಸ್ಯವನ್ನ ಅರ್ಥ ಮಾಡ್ಕೊಂಡಿದ್ರು, ಈಗ ಅವನನ್ನ ದರ್ಶನ ಮಾಡುವಂತಹ ಪುಣ್ಯ ಅವರಿಗೆ ದೊರಕಿತು. ಅಂತಹ ಒಂದು ಸಮಯ ಹೇಗಿರತ್ತೆ ಅಂತಂದ್ರೆ ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರೇಮಾತಿಬರ ನಿರ್ಭಿತ ಪುಲಾಂಕಗೋ ಅತಿ ನಿವೃತ್ತಃ ಆನಂದ ಸಂಪ್ಲವೇಲಿನೋ ನಾಪ್ಯಶ್ಯ ಮುಭಯಂ ಮುನಿ. ಓ ವ್ಯಾಸಮುನಿ, ಆ ಸಮಯದಲ್ಲಿ ಹರ್ಷಭಾವಕ್ಕೆ ಅತ್ಯಂತ ಅಧೀನನಾಗಿ ನನ್ನ ದೇಹದ ಪ್ರತಿಯೊಂದು ಭಾಗದಲ್ಲಿ ಪ್ರತ್ಯೇಕವಾಗಿ ಚೈತನ್ಯ ಸಂಚಾರವಾಯಿತು. ಭಾವೋದ್ವೇಗದ ಸಾಗರದಲ್ಲಿ ಲೀನನಾಗಿ ನಾನು ನನ್ನನ್ನು ಭಗವಂತನನ್ನು ಇಬ್ಬರನ್ನು ಕಾಣದಾದೆನು. ಒಂದೇ ಒಂದು ಕ್ಷಣದ ಒಂದು ಅವರಿಗೆ ಆದಂತಹ ಆ ಒಂದು ಭಗವಂತನ ದರ್ಶನ ಅವರಿಗೆ ಹೇಗೆ ಪುಲಕಾಂಕಿತವಾಯಿತು. ಎಲ್ಲವನ್ನು ಕಂಡಂತಹ ಭಗವಂತನನ್ನ ನಾರದರು ತುಂಬಾ ಪುಲಕಿತರಾಗ್ತಾರೆ. ಮತ್ತೆ ಆ ಒಂದು ಕ್ಷಣ ಹೇಗಾಯ್ತು ಅಂತಂದ್ರೆ ತನ್ನನ್ನು ಭಗವಂತನನ್ನು ಇಬ್ಬರನ್ನೂ ಸಹ ಕಾಣದಾದರು. ಸೊ ಇಂತಹ ಒಂದು ಸ್ಥಿತಿ ಬಂದ್ಮೇಲೆ ಈಗ ನಮ್ಗನ್ಸತ್ತೆ ಅಲ್ವಾ, ಯಾವಾಗಾದ್ರೂ ನಮಗೆ ಬೇಕಾಗಿರುವಂಥದ್ದು ಒಂದು ಕ್ಷಣ ಕಾಣಿದ್ರೆ ಅಯ್ಯೋ ಇನ್ನು ನಾನು ಸರಿಯಾಗಿ ನೋಡ್ಲೇ ಇಲ್ಲ ಅಂತ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಎಕ್ಸಾಂಪಲ್ ತಿರುಪತಿಗೆ ಹೋಗ್ತೀವಿ. ಆ ತಿರುಪತಿಗೆ ಹೋದಾಗ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ, ಹಿಂದಿನಿಂದಾನೇ ದೇವರನ್ನ ನೋಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೇನು ಮುಂದೆ ಹೋದಾಗ ಜರಗಂಡಿ ಅಂತ ನಮ್ಮನ್ನ ನುಗ್ಬಿಡ್ತಾರೆ. ಆವಾಗ ನಾವು ಪಾದದಿಂದ ತಲೆಯ ತನಕ ನೋಡೋಷ್ಟು ನಮಗೆ ಕೆಲವು ಸರ್ತಿ ಆಗದಿಲ್ಲ. ಆ ರೀತಿಯಾದಂತಹ ಒಂದು ಕ್ಷಣ ನಾರದರಿಗೂ ಆಗಿತ್ತು. ಸೊ ಹಾಗಾಗಿ ಅವರು ತುಂಬಾ ಉದ್ವಿಗ್ನರಾಗಿರ್ತಾರೆ, ಮತ್ತೆ ಆ ಸಂತೋಷವನ್ನು ಅವರು ಹೊಂದಿರ್ತಾರೆ. ಆದ್ರೂ ಸಹ ಏನಾಯ್ತು, ಆ ರೂಪವನ್ನ ಅವರು ಮತ್ತೆ ಮತ್ತೆ ಕಾಣುವಂತಹ ಬಯಕೆಯನ್ನ ಅವರು ಹೊಂದಿರ್ತಾರೆ. ಹಾಗಾಗಿ ಅವರು ಮತ್ತೆ ಅವರನ್ನು ಭಗವಂತನನ್ನ ಧ್ಯಾನ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಅವರು ತಮ್ಮ ಶೋಕವನ್ನ ಅವರು ವ್ಯಕ್ತಪಡಿಸ್ತಾರೆ. ಈ ಒಂದು ಭಾವ ನೀನು ಮತ್ತೆ ನನಗೆ ಕಾಣಿಸ್ಲೇ ಇಲ್ವಲ್ಲ ಅಂತ ತುಂಬಾ ಪರಿತಪಿಸ್ತಾರೆ. ಆಗ ಭಗವಂತ ಹೇಳ್ತಾರೆ, ಅಂದ್ರೆ ಈಗ ನಾವು ಭೌತಿಕದಲ್ಲಿ ಇದ್ದಾಗ ಪರಿಪೂರ್ಣತೆಯ ನಮಗೆ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಮತ್ತೆ ತಿಳಿಸ್ತಾ ಇದ್ರೆ, ಓ ನಾರದ,
ಈ ಜೀವಿತ ಅಂದ್ರೆ ಭಗವಂತ ತಿಳಿಸ್ತಾ ಇರುವಂಥದ್ದು, ಈ ಜೀವಿತಾವಧಿಯಲ್ಲಿ ನೀನು ಮತ್ತೆ ನನ್ನನ್ನು ನೋಡಲಾರೆ ಎಂದು ನಾನು ಖೇದ ಪಡುತ್ತೇನೆ. ಸೇವೆಯಲ್ಲಿ ಪರಿಪೂರ್ಣರಾಗದವರು, ಐಹಿಕ ದೋಷಗಳಿಂದ ಸಂಪೂರ್ಣ ಮುಕ್ತರಾಗದವರು ನನ್ನನ್ನು ನೋಡಲಾರರು. ಸೊ ಹೀಗೆ ಬಂದಂತಹ ಒಂದು ವಾಣಿ ಏನು ಶ್ರೀ ನಾರದರು ಕೇಳ್ತಾರೋ ಆವಾಗ ಅವರಿಗೆ ಆ ವಾಣಿಯಿಂದನೇ ಒಂದು ಸಂತೋಷ ಆಗತ್ತೆ. ಓ ಪುಣ್ಯವಂತ, ನೀನು ಒಮ್ಮೆ ಮಾತ್ರ ನನ್ನ ರೂಪವನ್ನು ಕೊಂಡೆ, ಅದು ನಿನ್ನಲ್ಲಿ ನಿಲಗಿರುವ ಆಸೆಯನ್ನು ಹೆಚ್ಚಿಸಲಿಕ್ಕಾಗಿ ಮಾತ್ರ. ನೀನು ನನಗಾಗಿ ಕಾತರಿಸುತ್ತಿರುವುದರಿಂದಲೇ ಐಹಿಕ ಕಾಮನೆಗಳಿಂದ ನೀನು ಮತ್ತಷ್ಟು ಮುಕ್ತನಾಗುವೆ. ಯಾವಾಗ ಆ ಭಗವಂತನ ಒಂದು ಧ್ಯಾನವನ್ನ ಮತ್ತೆ ಆ ಪರಿಪೂರ್ಣತೆಯನ್ನ ಪಡೆಯೋದಿಕ್ಕೆ ಹಂಬಲ ಹೆಚ್ಚು ಬರುತ್ತೋ ಆಗ ಐಹಿಕದ ಒಂದು ವ್ಯಾಮೋಹ ಪೂರ್ತಿಯಾಗಿ ಕಳಿಸ್ಕೋಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಂತಹ ಒಂದು ಸ್ಥಿತಿಯಲ್ಲಿ ಏನಾಗತ್ತೆ, ನಾರದರು ಮುಂದೆ ಮುಂದೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಮತ್ತೆ ಅದಾದ ಮೇಲೆ ಒಂದು ದಿನ ಅವರು ತಮ್ಮ ದೇಹವನ್ನ ತ್ಯಾಗವನ್ನ ಮಾಡುವಂಥದ್ದು. ಸೊ ಹೇಗೆ ಅಂತಂದ್ರೆ ಕಾಲಾಂತದಲ್ಲಿ ಕೃಷ್ಣನ ಚಿಂತೆಯಲ್ಲಿ ಪೂರ್ಣವಾಗಿ ಆದ್ದರಿಂದಲೇ ಬೇರೆಯದರಲ್ಲಿ ಆಸಕ್ತನಾಗದೆ ಐಹಿಕ ದೋಷಗಳಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದ ನಾನು ಮಿಂಚು ಮತ್ತು ಕಾಂತಿ ಏಕಕಾಲಕ್ಕೆ ಸಂಭವಿಸುವಂತೆ ಸಾವನ್ನು ಸಂಧಿಸಿದೆನು. ಸೊ ಯಾವಾಗ ಈ ಪೂರ್ತಿಯಾದ ಮುಕ್ತಿಯನ್ನ ಅವರು ಹೊಂದಿದ್ರೋ ಆವಾಗ ಭಗವಂತ ಆ ಒಂದು ಸಾವನ್ನ ಅಂದ್ರೆ ಈ ಒಂದು ಐಹಿಕವಾದಂತಹ ದೇಹವನ್ನ ಅವರು ತ್ಯಜಿಸಿದರು. ಸೊ ಯಾವಾಗ ಈ ಒಂದು ದೇಹವನ್ನ ತ್ಯಜಿಸಿದರೋ ಅವರು ಹೇಗೆ ಮುಕ್ತಾತ್ಮರಾದರು ಅನ್ನೋದನ್ನೂ ಸಹ ಮುಂದೆ ಅವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಆ ಎಲ್ಲ ಕಲ್ಪವು ಆದ ಮೇಲೆ ಅಂದ್ರೆ ಸಹಸ್ರ ಯುಗ ಪರ್ಯಂತೆ ಉತ್ತಾಯೇದಂ ಸಿತಕೃತಃ ಮರೀಚಿ ಮಿಶ್ರ ಋಷಯ ಪ್ರಾಣೇಭ್ಯೋಹಂ ಚ ಜಂಹಿರೇ. ಅಂದ್ರೆ 100 ವರ್ಷಗಳ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಭಗವಂತನು ಮತ್ತೆ ಸೃಷ್ಟಿಗಾಗಿ ಜಾಗೃತನಾದಾಗ ಭಗವಂತನ ದಿವ್ಯ ದೇಹದಿಂದ ಮರೀಚಿ, ಅಂಗೀರ, ಅತ್ರಿ ಮತ್ತು ಇತರ ಎಲ್ಲಾ ಋಷಿಗಳೊಂದಿಗೆ ಸೃಷ್ಟಿಗೊಂಡರು. ಆಗ ಅವರೊಂದಿಗೆ ನಾನು ಆವಿರ್ಭವಿಸಿದೆ. ಹೀಗೆ ನಾರದರ ಒಂದು ಜನನವಾಯಿತು. ಅಂದ್ರೆ ಅವರು ಹೇಗೆ ಮನಸ್ಸ ಪುತ್ರರಾಗಿ ಆವಿರ್ಭವಿಸಿದರು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಮುಂದೆ ಬ್ರಹ್ಮ ಅವರಿಗೆ ಪೂರ್ಣವಾದಂತಹ ಒಂದು ಜ್ಞಾನವನ್ನ ಅವರಿಗೆ ಉಪದೇಶವನ್ನ ಮಾಡುವಂಥದ್ದು, ಪೂರ್ಣವಾದಂತಹ ಜ್ಞಾನವನ್ನ ಪಡೆದಂತಹ ನಾರದರು ತಮ್ಮ ಒಂದು ಭಗವತ್ ಪ್ರಜ್ಞೆಯನ್ನ ಎಲ್ಲರಿಗೂ ಹರಡೋದಿಕ್ಕೆ ಅವರು ಮುಂದೆ ಹೋಗ್ತಾರೆ. ಸೊ ಇಲ್ಲಿ ನಾರದರ ಒಂದು ಹಿಂದಿನ ಜೀವನದ ಪಾಠಗಳು ಏನು ಅನ್ನೋದನ್ನ ನಾರದರು ನಮ್ಮನ್ನ ತಿಳಿಸ್ತಾ ಇರೋದು. ಅವರ ಒಂದು ಜೀವನ ಹೇಗೆ ನಮಗೆ ಪಾಠ ಅನ್ನೋದನ್ನ ಪ್ರಭುಪಾದರು ನಮಗೆ ತಿಳಿಸ್ತಾ ಇದ್ದಾರೆ. ನಾರದ ಮುನಿಗಳ ಹಿಂದಿನ ಜೀವನದಿಂದ ನಾವು ಅನೇಕ ಅದ್ಭುತ ಪಾಠಗಳನ್ನು ಕಲಿಯಬಹುದು. ಕೆಲವು ಪಾಠಗಳನ್ನು ಧ್ಯಾನಿಸಲು ಅವುಗಳಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ಸ್ವಯಂ ಶಿಸ್ತು. ಶ್ರೀಮದ್ ಭಾಗವತ 1.5.24 ನಾರದ ಮುನಿಯು ತನ್ನ ಪ್ರಾಥಮಿಕ ಪಾತ್ರ ಮತ್ತು ಲಕ್ಷಣಗಳು ತನ್ನ ಪ್ರಗತಿಯಲ್ಲಿ ಹೇಗೆ ಸಹಾಯ ಮಾಡಿದವು ಎಂಬುದನ್ನು ವಿವರಿಸುತ್ತಾರೆ. ಹರೇ ಕೃಷ್ಣ. ते मय्या अपेत अखिलाचापले अर्भखे दान्तादृत क्रीडनर्के अनुवर्तति चक्रुः कृपां यद्यपि तुल्यदर्शनाः शुश्रूषमाणे मुनयो अल्पभाषिणी. ಆ ವೇದಾಂತಾನುಯಾಯಿಗಳು ಸ್ವಭಾವದಿಂದ ನಿಷ್ಪಕ್ಷಪಾತಿಗಳು. ಆದರೂ ಅವರು ಕಾರಣವಿಲ್ಲದೆ ನನ್ನ ಮೇಲೆ ಅನುಗ್ರಹ ಮಾಡಿದರು. ನಾನು ಆತ್ಮನಿಗ್ರಹಿಯಾಗಿದ್ದೆ. ಹುಡುಗನಾಗಿದ್ದರೂ ಆಟಗಳಿಗೆ ಮನಸ್ಸು ಕೊಟ್ಟಿರಲಿಲ್ಲ. ನನ್ನಲ್ಲಿ ತುಂಟತನ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಮಾತನಾಡುತ್ತಿರಲಿಲ್ಲ. ಸೊ ಹೀಗೆ ಭಗವಂತನ ಒಂದು ಭಕ್ತರ ಸಂಘವನ್ನು ಪಡೆಯುವಂಥದ್ದು ಎಷ್ಟು ಲಾಭಕರ ಅನ್ನೋದನ್ನ ಇಲ್ಲಿ ನಾರದ ಮುನಿಗಳ ಒಂದು ಹಿಂದಿನ ಜನ್ಮದ ಒಂದು ಕಥೆಗಳಿಂದ ನಾವು ತಿಳಿಯಬಹುದು. ಮತ್ತೆ ಸಂತ ವ್ಯಕ್ತಿಗಳ ಮೇಲಿನ ಬಾಂಧವ್ಯ ಹೇಗೆ ಅವರಿಗೆ ಅಪರಿಮಿತವಾಗಿರುವಂಥದ್ದು ಅದನ್ನ ತಿಳಿಸ್ತಾ ಇದ್ದಾರೆ.
ಭಗವಂತನ ಶುದ್ಧ ಭಕ್ತಿಯಲ್ಲಿ ನಾವು ಹೊಂದಿರುವ ನಂಬಿಕೆಯ ಗುಣಮಟ್ಟ ಮತ್ತು ನಾವು ಅವರಿಗೆ ಸೇವೆ ಸಲ್ಲಿಸುವ ಪರಿಣಾಮವಾಗಿ ಉಂಟಾಗುವ ಮನಸ್ಥಿತಿಯು ಜೀವನದಲ್ಲಿ ಗಮನಾರ್ಹ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುವಲ್ಲಿ ಪ್ರಮುಖ ಅಂಶಗಳಾಗಿವೆ ಎಂದು ಹೆಚ್ಚಾಗಿ ಹೇಳಲಾಗುತ್ತದೆ. ಭಕ್ತಿ ವೇದಾಂತಗಳ ಸಹವಾಸದಲ್ಲಿ ಶ್ರೀಲ ನಾರದ ಮುನಿಗಳು ಅವರಿಂದ ನಿರೂಪಿಸಲ್ಪಟ್ಟ ಪರಮಾತ್ಮನ ಮಹಿಮೆಗಳನ್ನು ಪ್ರಾಮಾಣಿಕವಾಗಿ ಮತ್ತು ಗಮನವಿಟ್ಟು ಹೇಗೆ ಕೇಳಿದರು ಎಂಬುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಹೇಗೆ ಅವರು ತಮ್ಮನ್ನ ತಾವು ಆ ಮಹರ್ಷಿಗಳ ಒಂದು ಸಾಧುಗಳ ಒಂದು ಬೋಧನೆಗಳನ್ನ ತಮ್ಮನ್ನು ತಾವು ಇರಿಸ್ಕೊಂಡಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಸ್ಯೇವಮ್ಮೆ ಅನುರಕ್ತಸ್ಯ ಪ್ರಶ್ರಿತಸ್ಯ ಹತೈನಃ ಸಹ ಶತದಾನಸ್ಯ ಬಾಲ್ಯಸ್ಯ ದಾಂತಾಸ್ಯಾನುಚರಸ್ಯ ಚ. ನಾನು ಆ ಮಹರ್ಷಿಗಳನ್ನು ತುಂಬಾ ಹಚ್ಚಿಕೊಂಡಿದ್ದೆ. ನನ್ನ ನಡತೆ ಸೌಮ್ಯವಾದದ್ದಾಗಿತ್ತು. ಆ ಮಹರ್ಷಿಗಳ ಸೇವೆಯಿಂದ ನನ್ನ ಪಾಪಗಳೆಲ್ಲವೂ ಪರಿಹಾರವಾದವು. ನನ್ನ ಹೃದಯದಲ್ಲಿ ಅವರ ಬಗ್ಗೆ ದೃಢವಾದ ಶ್ರದ್ಧೆ ಬೆಳೆಯಿತು. ನಾನು ಇಂದ್ರಿಯಗಳನ್ನು ಅಧೀನವಾಗಿಸಿಕೊಂಡಿದ್ದೆ. ಕಾಯ ವಾಚ ಮನಸ್ಸುಗಳೆರಡರಿಂದಲೂ ನಾನು ಅವರನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದೆ. ಸೊ ಹೇಗೆ ಅಂತಹ ಶುದ್ಧ ಭಕ್ತರ ಒಂದು ಸಹವಾಸ ಮತ್ತು ಅವರ ಒಂದು ಉಪದೇಶ ಹೇಗೆ ಅವರು ಪಾಲಿಸಿದರು ಅನ್ನೋದನ್ನ ನಾವು ನಮ್ಮ ಜೀವನದಲ್ಲೂ ಸಹ ಅಳವಡಿಸ್ಕೋಬೇಕಾಗತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬೇಕು. ಸೊ ಇಂತಹ ನಾರದರು ತಮ್ಮ ಒಂದು ಆಧ್ಯಾತ್ಮಿಕವನ್ನ ಎಲ್ಲರಿಗೂ ಸಹ ಬೋಧನೆಯನ್ನ ಮಾಡ್ತಾ ಮಾಡ್ತಾ ಹಲವಾರು ಜನರನ್ನ ಅಂದ್ರೆ ಬದ್ಧಾತ್ಮರನ್ನು ಸಹ ಮುಕ್ತಾತ್ಮರನ್ನಾಗಿ ಮಾಡಿರುವಂಥದ್ದು. ಸೊ ನಾರದರ ದಿವ್ಯ ಉಪದೇಶಗಳನ್ನು ಪಡೆದವರಲ್ಲಿ ಈಗಾಗಲೇ ನಾನು ತಿಳಿಸಿದಂತೆ ಪ್ರಹ್ಲಾದ ಮಹಾರಾಜರು, ಧ್ರುವ ಮಹಾರಾಜರು, ವಾಲ್ಮೀಕಿ, ಮತ್ತೆ ಈಗ ನಾವು ಈ ಒಂದು ಕಾರ್ತಿಕ ಮಾಸದಲ್ಲಿದ್ದೀವಿ, ನಳಕುವರ ಮತ್ತೆ ಮಣಿಗ್ರೀವರು ಸಹ ಅವರನ್ನು ನಾರದರ ಒಂದು ಶಾಪಗ್ರಸ್ತರಾಗಿದ್ರೂ ಸಹ ಅವರು ಮುಕ್ತರಾಗುವಂಥದ್ದು ನೋಡಿ. ಶಾಪವೂ ಸಹ ಹೇಗೆ ರಕ್ಷಣೆಯನ್ನ ನೀಡತ್ತೆ ಅನ್ನೋದನ್ನ ನಾವು ಈ ನಾರದರ ಒಂದು ಉದಾಹರಣೆಯಲ್ಲೂ ನೋಡಬಹುದು. ಮತ್ತೆ ನಳಕುವರ ಮತ್ತೆ ಮಣಿಗ್ರೀವ ಹೇಗೆ ಅವರು ತಮ್ಮ ಒಂದು ಭೌತಿಕದಲ್ಲಿ ಪೂರ್ಣವಾಗಿ ತೊಡಗಿದ್ದಂಥವರು, ಹಾಗಾಗಿ ಅದನ್ನು ಸಹ ನಾವಿಲ್ಲಿ ನೋಡಬಹುದು. ಮತ್ತೆ ಇಲ್ಲಿ ಮೊದಲನೇದಾಗಿ ಪ್ರಹ್ಲಾದ ಮಹಾರಾಜರ ಒಂದು ಇದನ್ನ ನೋಡೋಣ. ಪ್ರಹ್ಲಾದ ಮಹಾರಾಜರು ಅಂದ್ರೆ ಹಿರಣ್ಯಕಶಿಪು ತುಂಬಾ ಕ್ರೂರನಾದಂತಹ ಹಿರಣ್ಯಕಶಿಪು ತನ್ನ ಒಂದು ಉಗ್ರವಾದಂತಹ ತಪಸ್ಸಿನಿಂದ ಪಡೆದಂತಹ ಒಂದು ಶಕ್ತಿಯಿಂದ ಏನ್ ಮಾಡ್ತಾ ಇದ್ದ, ಎಲ್ಲ ದೇವತೆಗಳ ಹಿಂಸೆಯನ್ನ ಮಾಡ್ತಾ ಇದ್ದಂಥವನು. ಅಂತಹ ಉಗ್ರನಾದಂತಹ ಹಿರಣ್ಯಕಶಿಪಿನ ಹೆಂಡತಿ ಯಾವಾಗ ಗರ್ಭವತಿ ಆಗ್ತಾಳೋ ಆಗ ಎಲ್ಲ ದೇವತೆಗಳಿಗೂ ತುಂಬಾ ಆಗ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಈಗಾಗಲೇ ಹಿರಣ್ಯಕಶಿಪುವಿನ ತೊಂದರೆಗಳನ್ನ ಅವರು ಸಹಿಸಲಾರದೆ ಹೋಗಿರುವಂತಹದ್ದು. ದೇವತೆಗಳನ್ನ ಎಳೆದು ತುಂಬಾ ಅವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಂಥವನು ಹಿರಣ್ಯಕಶಿಪು. ಅಂಥದ್ದು ಇನ್ನೊಬ್ಬ ಹಿರಣ್ಯಕಶಿಪು ಹುಟ್ಟಬಾರ್ದು ಅಂತ ಒಮ್ಮೆ ಅವ್ರು ಏನ್ ಮಾಡ್ತಾರೆ, ದೇವತೆಗಳೆಲ್ಲ ಹಿರಣ್ಯಕಶಿಪುವಿನ ಹೆಂಡತಿಯ ಕಯಾದುವನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಬೇಡ, ಈ ಮಗು ಬೇಡ, ಅಸುರನ ಇನ್ನೊಂದು ಹಸುರ ಹುಟ್ಟೋದು ಬೇಡ ಅಂತ. ಅಂತಹ ಒಂದು ಸಂದರ್ಭದಲ್ಲಿ ನಾರದ ಮುನಿಗಳು ಬಂದು ಅವರೆಲ್ಲರನ್ನು ತಡೆದು ಅವ್ರು ಹೇಳ್ತಾರೆ, ಇಲ್ಲ, ಈಗ ಅಸುರನ ಜನನ ಆಗೋದಿಲ್ಲ, ಅವನನ್ನ ಬಿಟ್ಟು ಬಿಡಿ, ಅಲ್ಲಿ ಒಬ್ಬ ಭಗವಂತನ ಒಬ್ಬ ಶುದ್ಧ ಭಕ್ತನೇ ಬರುವಂಥದ್ದು ಅಂತ ಹೇಳಿ ಅವರಿಗೆ ಒಂದು ಸಾತ್ವನವನ್ನ ಕೊಡ್ತಾರೆ. ನೋಡಿ, ಇಲ್ಲಿ ನಾವು ತಿಳಿಯೋದೇನು ಅಂತಂದ್ರೆ, ನಾರದ ಮುನಿಗಳು ಯಾವ ಸಕಾಲದಲ್ಲಿ ಬಂದು ಎಲ್ಲರಿಗೂ ನೆರವಾಗುವಂಥವ್ರು. ಸೊ ಹಾಗಾಗಿ ಅವರ ತ್ರಿಕಾಲ ಜ್ಞಾನ ಹೇಗಿತ್ತು, ಮತ್ತೆ ಅವರು ತ್ರಿಲೋಕ ಸಂಚಾರ ಹೇಗಿತ್ತು, ಮತ್ತೆ ಅದು ಯಾವ ರೀತಿಯಲ್ಲಿ ಭಗವಂತನಡೆಗೆ ಅವರು ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮುಂದೆ ನಾರದ ಮಹಾಮುನಿಗಳು ಖುದ್ದಾಗಿ ಅವರಿಗೆ ಗರ್ಭವತಿಯಾದಂತಹ ಪ್ರಹ್ಲಾದನ ತಾಯಿಗೆ ಶ್ರೀಮದ್ ಭಾಗವತದ ಒಂದು ಬೋಧನೆಯನ್ನ ಮಾಡ್ತಾ ಹೋಗ್ತಾರೆ. ತಾಯಿ ಆದಂಥವಳು ಹೆಚ್ಚು ಕೇಳಿಸ್ಕೊಂಡಿದ್ದಾಳೋ ಇಲ್ವೋ, ಆದ್ರೆ ಪ್ರಹ್ಲಾದ ಗರ್ಭದಲ್ಲಿ ಇದ್ದಾಗಲೇ ಭಗವಂತನನ್ನ ಪೂರ್ಣವಾಗಿ ಅಂತವನು. ಸೊ ಅಂತಹ ಪ್ರಹ್ಲಾದ ಮುಂದೆ ನಮಗೆಲ್ಲರಿಗೂ ಗೊತ್ತಂತ ಅವನಿಗೆ ಹಿರಣ್ಯಕಶಿಪುವಿನಿಂದ ಹಲವಾರು ರೀತಿಯಲ್ಲಿ ತೊಂದರೆಗಳಾದರೂ ಸಹ ಅವನು ಭಗವಂತನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಟಂತಹವನು, ಅವನ ರಕ್ಷಣೆಯಲ್ಲಿ ಇದ್ದಂಥವನು. ಹಾಗಾಗಿ ಅವನು ಸಹ ನಾರದರ ಒಂದು
ರಕ್ಷಣೆಯಲ್ಲಿ ಇದ್ದಂಥವನು. ಮತ್ತೆ ಅವನು ನಾರದರು ಸಹ ಅವರಿಗೆ ಆಶೀರ್ವದಿಸಿ ಹೋದಂಥವರು. ಮುಂದೆ ನಾವು ನೋಡಬಹುದು ಪ್ರಹ್ಲಾದರ ಒಂದು ಭಕ್ತಿ ಎಷ್ಟು ಉತ್ತಮವಾಗಿತ್ತು ಅಂತಂದ್ರೆ, ಭಗವಂತನೇ ಖುದ್ದಾಗಿ ನರಸಿಂಹನ ಅವತಾರವನ್ನು ತಾಳಿ ತನ್ನ ಭಕ್ತನನ್ನು ರಕ್ಷಣೆಯನ್ನ ಮಾಡಿದಂಥವರು. ಸೊ ಹಾಗಾಗಿ ಪ್ರಹ್ಲಾದ ಮಹಾರಾಜರು ಮುಕ್ತಿಯನ್ನ ಅಂದ್ರೆ ಪರಿಪೂರ್ಣವಾದಂತಹ ಒಂದು ಜೀವನವನ್ನ ಕಂಡಂಥವ್ರು. ಸೊ ಹೀಗೆ ಇನ್ನು ಮುಂದೆ ಧ್ರುವ ಮಹಾರಾಜರು ಸಹ ತಮ್ಮ ಒಂದು ಜೀವನದಲ್ಲಿ ಹೇಗೆ ಧ್ರುವ ಮಹಾರಾಜರು ಸಹ ಭೌತಿಕದ ಇಚ್ಛೆಯನ್ನ ಹೊಂದಿದಂತಹವರು. ಆದರೆ ಅಲ್ಲಿ ಅವರು ತಪಸ್ಸನ್ನ ಆಚರಿಸೋಕೆ ತಾಯಿಯ ಒಂದು ಏನು ಕೃಪೆ ಅವರ ಮೇಲೆ ತೋರಿ ಅವರು ಹೇಗೆ ಅವರು ತಮ್ಮ ಮುಂದೆ ಕಾಡಿಗೆ ಹೋಗಿ ಭಗವಂತನನ್ನ ಒಂದು ತಪಸ್ಸನ್ನ ಆಚರಿಸ್ತಾರೆ. ಇದಕ್ಕೆ ಕಾರಣಕರ್ತರು ಯಾರು? ಕಾರಣಕರ್ತರಾದಂಥವರು ನಾರದ ಮುನಿಗಳೇ. ಸೊ ಭಗವಂತ ನಾರದರನ್ನ ದೀಕ್ಷಾಗುರುವಾಗಿ ಅಲ್ಲಿ ಕಳಿಸುವಂಥದ್ದು. ಸೊ ಭಗವಂತ ಅಲ್ಲಿ ನಾರದರು ಬಂದು ಚಿಕ್ಕ ಬಾಲಕ, 5 ವರ್ಷದ ಬಾಲಕ, ನೀನು ಮನೆಗೆ ವಾಪಸ್ ಹೋಗು ಅಂತ ಎಷ್ಟೋ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಅವನು ತನ್ನ ಒಂದು ಏನು ಸಂಕಲ್ಪವನ್ನ ಅವನು ಬಿಡೋದಿಲ್ಲ, ವಿಚಲಿತನಾಗಲ್ಲ ಅವನು. ಆಗ ಅವರು ಭಗವಂತನ ಒಂದು ನಾಮ ಜಪವನ್ನ ಮಾಡೋದಿಕ್ಕೆ ಅವರಿಗೆ ಉಪದೇಶವನ್ನ ಕೊಟ್ಟು ಹೋಗುವಂಥದ್ದು. ಅಂತಹ ಉಪದೇಶವನ್ನು ಪಡೆದಂತಹ ಧ್ರುವ ಮಹಾರಾಜ ಸತತವಾಗಿ 6 ತಿಂಗಳ ಕಾಲ ತನ್ನನ್ನು ತಾನು ಭಗವಂತನ ಒಂದು ತಪಸ್ಸಿನಲ್ಲಿ ಆಚರಣೆಯಲ್ಲಿ ತೊಡಗಿರುವಂಥದ್ದು, ಭಗವಂತನ ನಾಮ ಜಪದಲ್ಲಿ ತೊಡಗಿರುವಂಥದ್ದು. ಇದನ್ನ ನಾವು 4ನೇ ಸ್ಕಂದದಲ್ಲಿ ನಾವು ನೋಡಬಹುದು. ಧ್ರುವ ಮಹಾರಾಜನ ಒಂದು ಕಥೆಯನ್ನ, ಧ್ರುವ ಮಹಾರಾಜರು ಹೇಗೆ ತಮ್ಮ ಒಂದು ಪೂರ್ಣವಾದಂತಹ ತಪಸ್ಸಿನಿಂದ ಭಗವಂತನೇ ಅವರಿಗೆ ಹೇಗೆ ತನ್ನ ಒಂದು ಭೌತಿಕವಾಗಿ ಬಯಸಿದಂತಹ ಧ್ರುವ ಮಹಾರಾಜನಿಗೆ ಆಧ್ಯಾತ್ಮಿಕ ಜಗತ್ತನ್ನೇ ಜಗತ್ತಿನಲ್ಲಿ ಒಂದು ಸ್ಥಾನವನ್ನೇ ಕೊಟ್ಟಂತಹವರು. ಸೊ ಇದನ್ನ ನಾವು 4ನೇ ಒಂದು ಅಧ್ಯಾಯದಲ್ಲಿ ನೋಡಬಹುದು. ಧ್ರುವ ಮಹಾರಾಜ 4ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕದಲ್ಲಿ ಧ್ರುವ ಮಹಾರಾಜನು 5 ಅಥವಾ 6 ವರ್ಷದವನಿದ್ದಾಗಲೇ 6 ತಿಂಗಳ ಕಾಲ ತಪಸ್ಸನ್ನು ಆಚರಿಸಿ ಮುಂದೆ ಅತ್ಯುನ್ನತ ಸ್ಥಾನವನ್ನು ಸಾಧಿಸಿಕೊಂಡನು. ಪಾಪ ಒಬ್ಬ ಶ್ರೇಷ್ಠ ಕ್ಷತ್ರಿಯನು ಅನೇಕಾನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಬಳಿಕವೂ ಅಂಥದೊಂದು ಸ್ಥಾನವನ್ನು ಗಳಿಸಿಕೊಳ್ಳಲಾರನು. ಇಲ್ಲಿ ಮುಖ್ಯವಾಗಿ ಧ್ರುವ ಮಹಾರಾಜನ ಒಂದು ದೃಢತೆಯನ್ನು ನಾವು ಹೇಗೆ ನೋಡಬಹುದು ಅಂತಂದ್ರೆ, ಯಾರೂ ಸಹ ಅಂತಹ ದೃಢ ಭಕ್ತಿಯನ್ನು ಹೊಂದಿ ಅಂತಹ ಒಂದು ತಪಸ್ಸನ್ನು ಆಚರಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಬೋಧನೆ ಅವರಿಗೆ ನಾರದ ಮಹರ್ಷಿಗಳಿಂದ ಸಿಕ್ಕಿರುವಂಥದ್ದು. ಸೊ ಅಂತಹ ಪೂರ್ಣವಾದಂತಹ ತಪಸ್ಸನ್ನು ಆಚರಿಸಿ ಕಡೆಗೆ ಅವನು ಭಗವಂತ ಪ್ರತ್ಯಕ್ಷನಾದಂತಹ ಭಗವಂತ ಏನು ಬೇಕು ಕೇಳ್ಕೋ ಅಂತ ಹೇಳಿದಾಗ್ಲೂ ಸಹ ಅವನು ನನಗೆ ಒಂದು ಗಾಜಿನ ಚೂರಿಗಾಗಿ ಅರಸಿ ಬಂದೆ, ಆದ್ರೆ ನನಗೆ ಅವರ ಒಂದು ದರ್ಶನ ಆದಾಗ ನಾನು ವಜ್ರವನ್ನೇ ನೋಡ್ತಾ ಇದ್ದೀನಿ, ನನಗೆ ಇನ್ನೇನು ಬೇಡ ಅಂತ ಹೇಳುವಂಥದ್ದು. ಮತ್ತೆ ಅವನಿಗೆ ಪುಟ್ಟ ಬಾಲಕ, ಅವನಿಗೆ ಏನು ತಿಳಿದೇ ಇರುವಂಥವನು. ಆವಾಗ ಭಗವಂತ ಅವನ ಗಲ್ಲದ ಮೇಲೆ ತಮ್ಮ ಶಂಖವನ್ನ ಇಟ್ಟಾಗ ಅವರು ಧ್ರುವ ಮಹಾರಾಜರು ಭಗವಂತನ ಕೀರ್ತನೆಯನ್ನ ಶುರು ಮಾಡುವಂಥದ್ದು. ಈ 4ನೇ ಅಧ್ಯಾಯದಲ್ಲಿ ಧ್ರುವನ ಒಂದು ಕೀರ್ತನೆಗಳು ತುಂಬಾ ಮುಖ್ಯವಾಗಿರುವಂತಹ ಕೀರ್ತನೆಗಳು. ಹೇಗೆ ಭಗವಂತನನ್ನ ಅವನು ಸ್ತುತಿಸ್ತಾನೆ ಅಂತಂದ್ರೆ, ಭಗವಂತ ಅವನಲ್ಲಿ ಪೂರ್ಣವಾಗಿ ಅವರಿಗೆ ಸಂತೋಷವಾಗಿ ಅವರಿಗೆ ಒಂದು ತನ್ನ ಒಂದು ವೈಕುಂಠದ ಒಂದು ಸ್ಥಾನವನ್ನೇ ಕೊಡುವಂಥದ್ದು. ಸೊ ಇದನ್ನ ನಾವು ನೋಡಬಹುದು ಧ್ರುವ ಮಹಾರಾಜನ ಒಂದು ಕಥೆಯಿಂದ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾರದರು ಧ್ರುವ ಮಹಾರಾಜನಿಗೆ ಹೇಳಿದರು, ನೀನು ನಿನ್ನ ತಾಯಿ ಸುನೀತಿ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆ ಮಾರ್ಗವನ್ನು ಅನುಸರಿಸಲು ನೀಡಿದ ಸೂಚನೆಯು ನಿನಗೆ ಸೂಕ್ತವಾಗಿದೆ. ಆದ್ದರಿಂದ ನೀನು ಭಗವಂತನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಬೇಕು. ನೋಡಿ, ಮೊದಲನೇದಾಗಿ ಅವರು ನೀನು ಹೊರಟೋಗು ಅಂತ ಹೇಳ್ತಾರೆ. ಆದ್ರೆ ಅವರ ಒಂದು ದೃಢತೆಯನ್ನ ನೋಡಿ ತಾಯಿಯಾದಂತಹವಳಿಗೆ ಹೇಗೆ ಅವನಿಗೆ ಒಂದು ಉಪದೇಶವನ್ನ ಕೊಟ್ಟು ಕಳಿಸಿದಳೋ ಅದನ್ನ ನೀನು ಮಾಡು ಅನ್ನೋದನ್ನ ಅವರು ಪೂರ್ಣವಾಗಿ ಹೇಳ್ತಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಇಲ್ಲಿ ಧ್ರುವ ಮಹಾರಾಜರ ಒಂದು ಏನು ಕಥೆಯಿಂದ ನಮಗೆ ಏನು ತಿಳಿಯಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಧ್ರುವ ಮಹಾರಾಜನಂತಹ
ಭಕ್ತ ಶಿಷ್ಯನನ್ನು ಹೊಂದಿದ್ದಕ್ಕಾಗಿ ಮಹಾನ್ ಋಷಿ ನಾರದ ಮುನಿಗಳು ತುಂಬಾ ಹೆಮ್ಮೆ ಪಟ್ಟಿದ್ದರು. ಅವರಿಗೆ ಇನ್ನೂ ಅನೇಕ ಶಿಷ್ಯರಿದ್ದರು. ಆದರೆ ಅವರು ಧ್ರುವ ಮಹಾರಾಜರ ಬಗ್ಗೆ ತುಂಬಾ ಸಂತೋಷಪಟ್ಟರು. ಏಕೆಂದರೆ ಒಂದು ಜನ್ಮದಲ್ಲಿ ಅವರ ಕಠಿಣ ತಪಸ್ಸು ಮತ್ತು ತಪಸ್ಸಿನಿಂದ ಅವರು ವೈಕುಂಠವನ್ನು ಸಾಧಿಸಿದರು. ಇದನ್ನು ಬೇರೆ ಯಾವುದೇ ರಾಜನ ಮಗ ಅಥವಾ ರಾಜರ್ಷಿ ಇಡೀ ವಿಶ್ವದಲ್ಲಿ ಎಂದಿಗೂ ಸಾಧಿಸಿರಲಿಲ್ಲ. ಧ್ರುವ ಮಹಾರಾಜನ ಜೀವನದಿಂದ ಪಾಠವೆಂದರೆ ಒಬ್ಬನು ಬಯಸಿದರೆ ಇತರ ಹಲವು ಜನ್ಮಗಳಿಗಾಗಿ ಕಾಯದೆ ಒಂದೇ ಜನ್ಮದಲ್ಲಿ ವೈಕುಂಠ ಲೋಕವನ್ನು ಪಡೆಯಬಹುದು. ಹೀಗೆ ಶ್ರೀಮದ್ ಭಾಗವತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರು ತಮ್ಮ ಪ್ರತಿಯೊಬ್ಬ ಶಿಷ್ಯರು ಭಕ್ತಿ ಸೇವೆಯನ್ನು ನಿರ್ವಹಿಸಲು ಮತ್ತೊಂದು ಜನ್ಮಕ್ಕಾಗಿ ಕಾಯದೆ ಈ ಜನ್ಮದಲ್ಲಿ ವೈಕುಂಠ ಲೋಕವನ್ನು ಪಡೆಯಬಹುದು ಎಂದು ಹೇಳುತ್ತಿದ್ದರು. ಒಬ್ಬರು ಧ್ರುವ ಮಹಾರಾಜನಂತೆ ಗಂಭೀರ ಮತ್ತು ಪ್ರಾಮಾಣಿಕರಾಗಿರಬೇಕು, ನಂತರ ವೈಕುಂಠವನ್ನು ಸಾಧಿಸಬಹುದು. ಅದು ಒಂದೇ ಜನ್ಮದಲ್ಲಿ ದೇವರಿಗೆ ಹಿಂದಿರುಗುವುದು ಸಾಕಷ್ಟು ಸಾಧ್ಯ ಅನ್ನೋದನ್ನ ಇಲ್ಲಿ ಅವರು ಶ್ರೀಲ ಪ್ರಭುಪಾದರು ಧ್ರುವ ಮಹಾರಾಜರ ಒಂದು ಕಥೆಯಿಂದ ನಮಗೆ ಒಂದು ಇದನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನಾವು ರತ್ನಾಕರ ಅಂದ್ರೆ ವಾಲ್ಮೀಕಿಯ ಹಿಂದಿನ ಒಂದು ಚರಿತ್ರೆಯಿಂದಲೂ ಸಹ ನಾವು ನೋಡಬಹುದು. ರತ್ನಾಕರ ಬೇಟೆಗಾರನಾಗಿದ್ದ. ಅಂತಹ ರತ್ನಾಕರನಿಗೆ ನಾರದರು ಬಂದು ಬೋಧನೆಯನ್ನ ಮಾಡಿ ಹೇಗೆ ಅವನನ್ನ ಪರಿಪೂರ್ಣವಾದಂತಹ ಭಕ್ತಿಯಲ್ಲಿ ತೊಡಗೊಳ್ಳುವಂತಹ ಅವಕಾಶವನ್ನ ಅವರಿಗೆ ಕಲ್ಪಿಸಿಕೊಟ್ಟರು. ಇದೆಲ್ಲ ಸಾಧ್ಯವಾಗಿರುವಂಥದ್ದು ನಾರದರ ಪೂರ್ಣವಾದಂತಹ ಒಂದು ಸೇವೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಅವರ ಹಲವಾರು ಆ ರೀತಿಯಾದಂತಹ ಒಂದು ಮತ್ತೆ ಇನ್ನೊಬ್ಬ ಬೇಡ ಕಥೆಯಲ್ಲೂ ನಾವು ನೋಡ್ಬೋದು. ನಾರದರು ಅವನು ಅರ್ಧಂಬರ್ಧ ಪ್ರಾಣಿಗಳನ್ನ ಸಾಯಿಸಿ ಬಿಡ್ತಾ ಇದ್ದ. ಅಂತಹ ನನಗೆ ಭಗವಂತನ ನಾಮಜಪವನ್ನ ಬೋಧನೆಯನ್ನ ಮಾಡಿ ನೀನು ಇದರಿಂದ ನಿನ್ನ ಹೊಟ್ಟೆಯನ್ನು ತುಂಬಿಕೊಳ್ಬಹುದು ಅಂತ ಹೇಳಿದ್ರು. ಅಂತಹ ಬೇಟೆಗಾರ ಮುಂದೆ ಎಷ್ಟು ಭಕ್ತನಾಗ್ತಾನೆ ಅಂದ್ರೆ ಒಂದು ಇರುವೆಯನ್ನು ಸಹ ಅವನು ತುಳಿಯೋದಿರ ಬರುವಂತಹ ಒಂದು ಪ್ರಜ್ಞೆಗೆ ಅವನು ಹೊಟ್ಟು ಹೋಗುವಂಥದ್ದು. ಸೊ ಅಂತಹ ಪೂರ್ಣ ಪ್ರಜ್ಞೆಯನ್ನ ಹೊಂದುತ್ತಾನೆ ಭಗವಂತ ಅಂದ್ರೆ ನಾರದನ ಒಂದು ಉಪದೇಶದಿಂದ. ಸೊ ಅದನ್ನು ಸಹ ನಾವಿಲ್ಲಿ ಕಾಣಬಹುದು. ಅಂದ್ರೆ ಯಾರೂ ಸಹ ಜ್ಞಾನಿಗಳಾಗಿರಬೇಕು ಅನ್ನೋದೇ ಇಲ್ಲ, ಆದ್ರೆ ಜ್ಞಾನಿಗಳಲ್ಲದವರಿಗೂ ಸಹ ಭಗವಂತ ಹೇಗೆ ದೊರಕುತ್ತಾನೆ ಅನ್ನೋದನ್ನ ನಾವು ಇಲ್ಲಿ ಒಬ್ಬ ಚಮ್ಮಾರನ ಕಥೆಯಲ್ಲೂ ಸಹ ನಾವು ನೋಡಬಹುದು. ಸೊ ಚಮ್ಮಾರ ಹೇಗೆ ತನ್ನನ್ನ ತಾನು ತನ್ನ ಒಂದು ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದ, ಆದ್ರೂ ಸಹ ಅವನು ಭಗವಂತನ ಬಗ್ಗೆ ಪೂರ್ಣವಾದಂತಹ ಒಂದು ಅರಿವನ್ನ ಹೊಂದಿದ್ದಂಥವನು, ಬ್ರಾಹ್ಮಣ ಆದಂತವಂತವನು, ಜ್ಞಾನವನ್ನ ಜ್ಞಾನಾರ್ಜನೆಯಲ್ಲಿ ತೊಡಗಿರುವಂಥವನು. ಆದ್ರೆ ಈ ಚಮ್ಮಾರನಾದಂಥವನು ತನ್ನ ಕೆಲಸದಲ್ಲಿ ತೊಡ್ಕೊಂಡು ಭಗವಂತನನ್ನ ಅರ್ಥ ಮಾಡ್ಕೊಂಡಂಥವನು. ಸೊ ಅವನ ಕಥೆಯಲ್ಲೂ ಸಹ ನಾವು ಭಗವಂತನ ಒಂದು ಭಕ್ತಿಯನ್ನ ಹೇಗೆ ಪಡಿಬಹುದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ನಾರದ ಮಹರ್ಷಿಗಳಿಗೆ ಅದು ಪೂರ್ಣವಾಗಿ ಅರ್ಥವಾಗತ್ತೆ. ಅವರು ಅವರ ಶಿಷ್ಯನ ಅಲ್ಲದಿದ್ದರೂ ಸಹ ಭಕ್ತಿ ಅನ್ನುವಂಥದ್ದು ಎಷ್ಟು ಪರಿಪೂರ್ಣತೆ ಅನ್ನೋದನ್ನ ಅವರು ಅಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಹೀಗೆ ನಾರದರು ಹಲವಾರು ಶಿಷ್ಯರನ್ನಾಗಿಸ್ಕೊಂಡ್ರು. ಮತ್ತೆ ಅವರು ಪ್ರಚಾರವನ್ನ ಮಾಡ್ತಾ ಹೋದ್ರು ಭಗವಂತನ ಬಗ್ಗೆ. ಮತ್ತೆ ಇಂತಹ ಒಂದು ನಿಟ್ಟಿನಲ್ಲಿ ಒಮ್ಮೆ ಅವ್ರೇನ್ ಮಾಡ್ತಾರೆ, ಕೃಷ್ಣ ಒಂದು ಸ್ಮೃತಿಯನ್ನ ಕಾಣ್ಬೇಕು ಅನ್ನೋಂತಹ ಒಂದು ಹಂಬಲದಲ್ಲಿ ಅವ್ರೇನ್ ಮಾಡ್ತಾರೆ, ದ್ವಾರಕಾಪಟ್ಟಣಕ್ಕೆ ಬರ್ತಾರೆ. ಹೇಗೆ ಅಂತಂದ್ರೆ ಭಗವಂತ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ 16,108 ರಾಣಿಯರನ್ನ ಅಂದ್ರೆ ಮದುವೆಯನ್ನ ಮಾಡ್ಕೊಂಡಿರುವಂಥದ್ದು. ಅಂತಹ ಒಂದು ಸಂದರ್ಭದಲ್ಲಿ ಕೃಷ್ಣ ಯಾವ ರೀತಿಯಲ್ಲಿ ಇದ್ದಾನೆ ಅನ್ನೋವಂತಹ ಒಂದು ಕುತೂಹಲದಿಂದ ನಾರದರು ಅಲ್ಲಿ ಬರುವಂಥದ್ದು. ಸೊ ಅಂತಹ ಒಂದು ಸ್ಥಿತಿಯಲ್ಲಿ ಅವರು ಬಂದಾಗ ಏನಾಗತ್ತೆ, ನೋಡ್ತಾರೆ ಅಲ್ಲಿ ಹಲವಾರು ಅರಮನೆಗಳು, ಆ ಎಲ್ಲ ಅರಮನೆಗಳಲ್ಲೂ ಸಹ ವೈಭವೋಪೇತವಾಗಿರುವಂಥದ್ದು. ಮತ್ತೆ ವೈಭವೋಪೇತವಾಗಿರುವಂಥದ್ದು. ಒಂದೊಂದು ಕಡೆಯಲ್ಲಿಯೂ ಸಹ ಕೃಷ್ಣನು ಅಂದ್ರೆ ಯಾವ ರಾಣಿಯರು ಯಾವ ರೀತಿಯಲ್ಲಿ ಇದ್ದಾರೋ ಅವರಿಗೆ ತಕ್ಕದಾಗಿ ಅವನು
ತನ್ನನ್ನ ತಾನು ವಿಸ್ತರಿಸ್ಕೊಂಡಿರುವಂಥದ್ದು. ಅಂದ್ರೆ ದಪ್ಪನಾಗಿರುವಂತ ಹೆಂಡತಿಯ ಜೊತೆಗೆ ಸರಿ ಸಮನಾಗಿ ಅವನಿರುವಂಥದ್ದು, ಉದ್ದನಾಗಿರುವಂತ ಹೆಂಡತಿಯ ಜೊತೆಗೆ ಸರಿ ಸಮನಾಗಿರುವಂಥದ್ದು. ಇದನ್ನೆಲ್ಲವನ್ನು ಕಾಣುವಂತಹ ಭಾಗ್ಯ ನಾರದರಿಗೆ ಆಗುವಂಥದ್ದು. ಸೊ ನಾರದರು ಎಲ್ಲ 16,000 ಅರಮನೆಗಳಲ್ಲಿ ಒಂದನ್ನು ಪ್ರವೇಶವನ್ನ ಮಾಡ್ತಾರೆ. ಮತ್ತೆ ದೇವಿ ರುಕ್ಮಿಣಿ ಸಾವಿರಾರು ದಾಸಿಯರ ಸಹವಾಸದಲ್ಲಿದ್ದರು. ಶ್ರೀಕೃಷ್ಣನಿಗೆ ವೈಯಕ್ತಿಕವಾಗಿ ಹೀನವಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ನೋಡಿದರು. ಶ್ರೀಕೃಷ್ಣನು ನಾರದರನ್ನು ಗಮನಿಸಿದ ತಕ್ಷಣ ಅವನು ತನ್ನ ಹಾಸಿಗೆಯಿಂದ ಎದ್ದು ಋಷಿಮುನಿಗಳಿಗೆ ನಮಸ್ಕರಿಸಿ ಅವರನ್ನು ತನ್ನ ಆಸನದ ಮೇಲೆ ಕೂರಿಸಿಕೊಂಡನು. ನಂತರ ಭಗವಂತನು ನಾರದರ ಪಾದಗಳನ್ನು ಸ್ನಾನ ಮಾಡಿಸಿ ತನ್ನ ತಲೆಯ ಮೇಲೆ ನೀರನ್ನು ಸಿಂಪಡಿಸಿಕೊಂಡನು. ಭಗವಂತನ ಅನುಕರಣೀಯ ನಡವಳಿಕೆ ಹೀಗಿತ್ತು. ನಂತರ ನಾರದರು ತನ್ನ ಇತರ ಎಲ್ಲ ಅರಮನೆಗಳಿಗೆ ಹೋಗಿ ಭಗವಂತನ ಅಲೌಕಿಕ ಐಶ್ವರ್ಯಗಳನ್ನು ಮತ್ತು ಭಗವಂತನ ತನ್ನದೇ ಆದ ವೈಯಕ್ತಿಕ ರೂಪದಲ್ಲಿ ಗೃಹ ವ್ಯವಹಾರಗಳನ್ನು ತೊಡಗಿರುವವರನ್ನು ಶುದ್ಧೀಕರಿಸಿರುವ ಧರ್ಮದ ತತ್ವಗಳನ್ನು ಹೇಗೆ ಕಾರ್ಯಗೊಳಿಸುತ್ತಾನೆ ಎಂಬುದನ್ನು ನೋಡಿದರು. ಇದೆಲ್ಲ ನೋಡಿದ ನಾರದರು ಶ್ರೀಕೃಷ್ಣನನ್ನು ಉದ್ದೇಶಿಸಿ, ಈಗ ನಾನು ನಿನ್ನ ಪಾದಗಳನ್ನು ನೋಡಿದ್ದೇನೆ, ಅದು ನಿನ್ನ ಭಕ್ತರಿಗೆ ಮುಕ್ತಿಯನ್ನು ನೀಡುತ್ತದೆ. ಬ್ರಹ್ಮ ಮತ್ತು ಅಗಾಧ ಬುದ್ಧಿಶಕ್ತಿಯ ಇತರ ಮಹಾನ್ ವ್ಯಕ್ತಿಗಳು ಸಹ ತಮ್ಮ ಹೃದಯಗಳನ್ನು ಧ್ಯಾನಿಸುವ ಮತ್ತು ಭೌತಿಕ ಅಸ್ತಿತ್ವದಿಂದ ಬೇರ್ಪಡುವಂತಹ ಪಾದಗಳನ್ನು ನನಗೆ ಈ ದಿನ ದರ್ಶನವನ್ನ ನೀಡಿದ್ದೀಯಾ ಅನ್ನೋದನ್ನ ಹೇಳ್ತಾ ಅವರು ತಮ್ಮ ಕೃತಜ್ಞತೆಯನ್ನ ಅವರು ಅರ್ಪಿಸುವಂಥದ್ದು. ಸೊ ಹಾಗಾಗಿ ನಾರದರು ತಮ್ಮ ಒಂದು ಕಾರ್ಯಗಳನ್ನು 3 ಲೋಕಗಳಲ್ಲೂ ಹೇಗೆ ಸಂಚರಿಸುತ್ತಾ ಬದ್ಧಾತ್ಮರನ್ನ ಮುಕ್ತಾತ್ಮರನ್ನಾಗಿ ಮಾಡುತ್ತಿದ್ದರು. ಮತ್ತೆ ಎಲ್ಲ ಬದ್ಧಾತ್ಮರು ನಾರದರಿಂದ ಬೋಧನೆಯನ್ನು ಪಡೆದಂಥವರು ಎಲ್ಲರೂ ಮುಕ್ತಿಯನ್ನೂ ಹೊಂದಿದರು, ಮತ್ತೆ ಒಂದು ಒಳ್ಳೆಯ ಒಂದು ಸ್ಥಾನವನ್ನು ಸಹ ಗಳಿಸಿದರು ಅನ್ನೋದನ್ನ ಇವತ್ತಿನ ದಿವಸ ನಾವು ನಾರದರ ಒಂದು ಚರಿತ್ರೆಯಿಂದ ತಿಳ್ಕೊಳ್ಬಹುದು. ಇದನ್ನ ನಾನು ಸಂಕ್ಷಿಪ್ತವಾಗಿ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಶ್ರೀಲ ನಾರದ ಮುನಿಗಳ ಮಹಿಮೆಗಳು ಅಪಾರವಾಗಿರುವಂಥದ್ದು. ಕೃಷ್ಣನ ಕರುಣೆಯಿಂದ ನಾವು ಅವರ ಕೆಲವು ಅದ್ಭುತ ಗುಣಗಳು ಮತ್ತು ಬೋಧನೆಗಳನ್ನ ಈ ದಿನ ನಾವು ಧ್ಯಾನಿಸಿದ್ದೀವಿ. ಪ್ರಭುಪಾದರು ಮತ್ತು ಗುರುದೇವರ ಒಂದು ಕರುಣೆ ನಮ್ಮಲ್ಲಿ ಸದಾ ಈ ರೀತಿಯಾಗಿ ಇರಲಿ ಅಂತ ಕೇಳ್ತಾ ಇವತ್ತಿನ ಒಂದು ಈ ತರಗತಿಯನ್ನ ನಾನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿದ್ರು ಕ್ಷಮಿಸ್ಬೇಕು. ಮತ್ತೆ ನಾರದರ ಬಗ್ಗೆ ಇನ್ನು ಹೆಚ್ಚಿನ ಯಾವುದೇ ಒಂದು ನಿಮಗೆ ತಿಳಿದಿರುವಂತಹದ್ದನ್ನ ನೀವು ವ್ಯಕ್ತಪಡಿಸಬಹುದು. ಹರೇ ಕೃಷ್ಣ. ಎಲ್ಲರಿಗೂ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಪ್ರಣಾಮಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮಾತಾಜಿ ಸೆಷನ್. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾರದರ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೆ. ಯಾರಾದ್ರೂ ಬೇರೆ ಏನಾದ್ರು ಹೇಳೋ ಹಂಗಿದ್ರೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇಂತಹ ಒಂದು ಸಂದರ್ಭವನ್ನ ಉಪಯೋಗಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿರುವಂತದ್ದು. ಮಹಾಜನರು ಅವರಲ್ಲಿ ಒಬ್ಬರಾದಂತಹ ನಾರದರ ಬಗ್ಗೆ ಹೇಳೋದು ಅಂತಂದ್ರೆ ನಮಗೆ ಒಂದು ಹೆಮ್ಮೆಯ ವಿಚಾರವೇ ಆಗಿರುವಂಥದ್ದು. ಯಾರು ಬೇಕಾದ್ರೂ ಏನಾದ್ರು ಅವರ ಬಗ್ಗೆ ಹೇಳುವಂತಹ ಒಂದು ಈಗ ಇನ್ನು ಸಮಯ ಇರೋದ್ರಿಂದ ಹೇಳಬಹುದು ಅಂತ ನಾನು ಎಲ್ಲರಲ್ಲೂ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಲಿಕಾ ಮಾತಾಜಿ ಹೇಳ್ತೀರಾ ಏನಾದ್ರು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾರದ ಮುನಿಗಳು ಅವರು ಅತ್ಯಂತ ಆಪ್ತ ಭಕ್ತರು. ಭಗವಂತನ ಆ ವಲಯದಲ್ಲಿ ಶುದ್ಧ ಭಕ್ತರು ಎಷ್ಟೋ ಇದ್ದಾರೆ, ಆದ್ರೆ ಅವರು ಆಪ್ತ ಭಕ್ತರು ಅಂತ ಅತ್ಯಂತ ಆತ್ಮೀಯವಾದ ಆಪ್ತ ಭಕ್ತರು ಭಗವಂತನದು. ಮತ್ತೆ ಶಕ್ತ್ಯಾವೇಶ ಅವತಾರ ಅವರು. ಮತ್ತೆ ಅವರು ತ್ರಿಕಾಲ ಜ್ಞಾನಿಗಳು, ಅವರಿಗೆಲ್ಲವೂ ಕಾಣ್ತದೆ. ಮತ್ತೆ ಅವರು ಎಲ್ಲ ಲೋಕಗಳನ್ನು ಕೂಡ ಪ್ರವೇಶ ಮಾಡಬಲ್ಲರು. ಅವರಿಗೆ ಕೊಟ್ಟಿರ್ತಕ್ಕಂತಹ ವೀಣೆ ಭಗವಂತನಿಂದ ಬಂದಿರತಕ್ಕಂಥದ್ದು. ಆ ವೀಣೆ ಬಾರಿಸ್ತಾ ಅವ್ರು ಹೋಗ್ತಾ ಇರ್ತಾರೆ. ಸೊ ಇದು ಸ್ವಲ್ಪ ಪಾಯಿಂಟ್ಸ್ ಇತ್ತು, ನನ್ನ ಹೇಳ್ತಾ ಇದ್ದೇನೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಒಂದು ಪ್ರಸಂಗ ಇದೆ ಮಾತಾಜಿ. ಹೇಳಿ ಪ್ರಭುಜಿ. ಅದು ಒಂದ್ಸಲ ಇವರು ಕೃಷ್ಣನ ಜೊತೆಗೆ ಒಂದು ವಾಕಿಂಗ್ ಹೋಗ್ತಾರೆ ನಾರದ ಮಹರ್ಷಿಗಳು. ಹಲೋ ಹೇಳಿ. ಹಲೋ ಹೇಳಿ ಪ್ರಭುಜಿ, ಹೇಳ್ತಾರೆ. ಹೇಳಿ ಅವರು ಇದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅದು ವಾಕಿಂಗ್ ಹೋದಾಗ ಕೃಷ್ಣನ ಕೇಳ್ತಾರೆ, ನೀವು ಮಾಯೆ ಮಾಯೆ ಅಂತಿಲ್ಲ, ಮಾಯೆಯಿಂದ ನಾವು ಅದ್ರದ್ದು ಗ್ರಿಪ್ ಹೇಗಿರುತ್ತೆ ಮತ್ತೆ ಅದನ್ನ ತಪ್ಪಿಸ್ಕೊಳ್ಳೋದು ಹೆಂಗೆ, ಅದ್ರ ಬಗ್ಗೆ ನನಗೊಂದು ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಆವಾಗ ಕೃಷ್ಣ ಏನ್ ಮಾಡ್ತಾರೆ, ನಡಿ ವಾಕಿಂಗ್ ಹೋಗೋಣ ಅಂತ ಹೇಳಿ ತುಂಬಾ ದೂರ ಹೋದ್ಮೇಲೆ ಅವ್ರಿಗೆ ಬಾಯಾರಿಕೆ ಆಗಿದೆ, ನನಗೆ ಸ್ವಲ್ಪ ನೀರ್ ತಂದು ಕೊಡಿ ಅಂತ ಕೇಳ್ತಾರೆ. ಸರಿ ಅಂತ ಹೇಳಿ ಇವ್ರು ನೀರ್ ತರ್ತೀನಿ ಅಂತ ನಾರದ ಮಹರ್ಷಿಗಳು ಹೋದಾಗ ಅಲ್ಲಿ ಯಾವ್ದೋ ಒಂದ್ ಚಿಕ್ಕ ಹಳ್ಳಿನಲ್ಲಿ ಒಂದ್ ಕಡೆ ಬಾವಿನಲ್ಲಿ ನೀರು, ಹೆಣ್ಣು ಮಕ್ಕಳು ಬಾವಿಯಿಂದ ನೀರ್ ತೆಗಿತಾ ಇರ್ತಾರೆ. ಅವ್ರನ್ನ ಹೋಗಿ ಕೇಳ್ತಾರೆ, ನನಗೆ ಸ್ವಲ್ಪ ನೀರ್ ಕೊಡಿ ಅಂತ. ಅವ್ರು ನೀರ್ ಕೊಡುವಾಗ ಇವ್ರಿಗೆ ಅವ್ರನ್ನ ನೋಡಿದ ತಕ್ಷಣ ಇವ್ರಿಗೆ ಏನೋ ಒಂದು ಅನುರಾಗ ಬಂದ್ಬಿಟ್ಟು ನನ್ನ ಮದುವೆ ಆಗಿ ಅಂತ ಕೇಳ್ತಾರೆ. ಬನ್ನಿ ನಮ್ಮ ಮನೆಗೆ, ನಮ್ಮ ತಂದೆನ ಕೇಳಿ ಅಂದಾಗ ಅವ್ರ ತಂದೆ ಎಲ್ಲ ಕೇಳಿ ಕೊನೆಗೆ ನಾರದರು ಅಂತ ಗೊತ್ತಾಗಿ ಅವ್ರಿಗೆ ಮದುವೆ ಮಾಡಿಕೊಟ್ಟಾದ್ಮೇಲೆ ಅವರು ಆ ಜಾಗಕ್ಕೆ ಒಂದು ಇದಾದ ಏನೋ ಒಂದು ಮುಖಂಡರಾಗಿ ಎಲ್ಲ ಆಗಿ ಎಲ್ಲ ಮುಂದಕ್ಕೆ ಮಕ್ಕಳು ಗಿಕ್ಳು ಎಲ್ಲ ಆಗೋಗುತ್ತೆ. ಎಲ್ಲ ಆಗೋಗಿ ಒಂದ್ಸಲ ದೊಡ್ಡ ಪ್ರವಾಹ ಬರುತ್ತೆ. ಪ್ರವಾಹ ಬಂದಾಗ ಎಲ್ಲ ಹೊಟ್ಟೋಗ್ಬಿಡ್ತಾರೆ. ಕೊನೆಯಲ್ಲಿ ಒಂದು ದೋಣಿನಲ್ಲಿ ಇವರು ಮಕ್ಕಳನ್ನ ಇಟ್ಕೊಂಡು ಹೆಂಡತಿ ಇಟ್ಕೊಂಡು ಹೋಗ್ತಾ ಇದ್ದಾಗ ಪ್ರವಾಹದಲ್ಲಿ ಇವರ ಹೆಂಡತಿ ಮೊದಲು ಅಲ್ಲಿ ಪ್ರವಾಹದಲ್ಲಿ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಮಕ್ಕಳು ಎಲ್ಲ ಹೋದಾಗ ಅಯ್ಯೋ ನನ್ನ ಸಂಸಾರ ಎಲ್ಲ ಹೊಟ್ಟೋಗ್ತಾ ಇದೆ, ಕಾಪಾಡಿ ಕಾಪಾಡಿ ಅಂದಾಗ ಆಗ ಕೃಷ್ಣನ್ ಬನ್ನಿ ಕೇಳ್ಸುತ್ತೆ, ಏನಪ್ಪ ನೀರ್ ತರಕ್ ಹೋಗಿದ್ದಿಲ್ಲ, ನೀನ್ ಏನ್ ಬಂದಿಲ್ವಲ್ಲ ಇದ್ದ ಅಂತ. ಆಗ ಅವರು ಹೇಳ್ತಾರೆ, ನಿಮ್ಮ ಮಾಯ ಶಕ್ತಿ ನನಗೆ ಅರ್ಥ ಆಯ್ತು, ನನಗೆ ಈ ತರ ಆದ್ಮೇಲೆ ಮನುಷ್ಯರಿಗೆ ಯಾವ ರೀತಿ ಆಗ್ಬೋದು ಅಂತ ಒಂದು ಪ್ರಸಂಗ ಇದೆ, ಉಪನಿಷತ್ ಗಂಗಾದಲ್ಲಿ ಬರುವಂತ ಪ್ರಸಂಗ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಪ್ರಯತ್ನವನ್ನ ಮಾಡೋಂಗಿದ್ರೆ ಮಾಡಬಹುದು. ನಾರದರು ಎಲ್ಲರಿಗೂ ಒಂದು ಆಪ್ತರಾದಂಥವ್ರು, ಎಲ್ಲರಿಗೂ ನಾರದರ ಬಗ್ಗೆ ತಿಳಿದಿರುವಂಥದ್ದು. ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಕಡಿಮೆನೆ, ಆದ್ರೆ ಮುಖ್ಯವಾಗಿರುವಂಥದ್ದನ್ನ ನಾವು ತಿಳಿಸ್ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಯಾವುದೇ ಒಂದು ವಿಷಯ. ಮಾತಾಜಿ, ಇನ್ನೊಂದು ವಿಚಾರ ಇದೆ. ದಕ್ಷನ ಮಕ್ಕಳು 10,000 ಮಕ್ಕಳು ಹರಿಯಶ್ವ ಅವರನ್ನ ಅವರು ಅಂದ್ರೆ ಅವರು ಆಕ್ಚುಲಿ ತಪಸ್ ಮಾಡಕ್ಕೆ ನಾರಾಯಣ ಸರೋವರಕ್ಕೆ ಹೋಗಿರ್ತಾರೆ. ಅವರಿಗೆ ಇವರು ಎಲ್ಲಾ ತಿಳಿಸಿ ಭಕ್ತಿ ಯೋಗಕ್ಕೆ ತಂದು ಅವರು ಒಂದು ತಂದೆಯ ಹಿಂದೆ ಹೋಗುವುದು, ಗೃಹಸ್ಥಾಶ್ರಮಕ್ಕೆ ಹೋಗುವುದು, ಆ ವಿಚಾರವನ್ನೇ ಬಿಟ್ಬಿಟ್ಟು ಅವರು ಸನ್ಯಾಸಿಗಳಾದ್ರು. ಆಮೇಲೆ ಅದನ್ನ ನೋಡಿ ಇವರಿಗೆ ಕೋಪ ಬಂತು, ಅಂದ್ರೆ ದಕ್ಷನಿಗೆ. ಆದ್ರೂ ಅದನ್ನ ಕೋಪ ವ್ಯಕ್ತಪಡಿಸ್ಲಿಲ್ಲ. ಆಮೇಲೆ ಮತ್ತೆ ಹಿಂದೆ ಬ್ರಹ್ಮ ಅವರಿಗೆ ಮತ್ತೆ ಮಕ್ಕಳನ್ನ ಮಾಡು, ಸೃಷ್ಟಿಯನ್ನ ಮಾಡು ನೀನು ಅಂತ ಮಾಡಿದಾಗ ಮತ್ತೆ 1,000 ಮಕ್ಕಳನ್ನ ಮಾಡ್ತಾನೆ, ಸವಲಾಶ್ವ ಅಂತ. ಮತ್ತೆ ಅವರಿಗೆ 1,000 ಮಕ್ಕಳನ್ನ ಮತ್ತೆ ಹಿಂದೆ ನಾರದರಲ್ಲಿ ಕಳಿಸ್ತಾನೆ. ಮತ್ತೆ ನಾರದರು ಅವರನ್ನು ಕೂಡ ಸನ್ಯಾಸಿಗಳಾಗಿ ಮಾಡ್ಬಿಡ್ತಾರೆ, ಭಕ್ತಿ ಯೋಗಕ್ಕೆ ತಂದ್ಬಿಡ್ತಾರೆ. ಸೊ ಇದರಿಂದ ನಾರದರಿಗೆ ಶಾಪ ಕೊಟ್ಬಿಡ್ತಾನೆ ದಕ್ಷನಿಗೆ. ಈ ಸಾರಿ ತುಂಬಾ ಕೋಪ ಬಂದ್ಬಿಡುತ್ತೆ. ದಕ್ಷ ಮತ್ತು ಅದು ಸಂವಾದವೇ ಇದೆ, ನಾರದರ ಮತ್ತು ದಕ್ಷನ ಸಂವಾದ. ಅಲ್ಲಿ ನೀವು ಒಂದು ಜಾಗದಲ್ಲಿ 3 ದಿವಸಕ್ಕಿಂತ ಹೆಚ್ಚು ಉಳ್ಕೊಳ್ಳೋಂಗಿಲ್ಲ ಅಂತೆಲ್ಲ ಶಾಪ ಕೊಟ್ಬಿಡ್ತಾರೆ, ಆ ದಕ್ಷ ಮಹಾರಾಜನ ಸಂವಾದ. ಸೊ ಅಲ್ಲಿ ನೀನು ಹೀಗೆ ನನ್ನೆಲ್ಲ ಮಕ್ಕಳನ್ನು ನೀನು ಸನ್ಯಾಸಿಗಳಾಗಿ ಮಾಡ್ಬಿಟ್ಟೆ, ನೀನು ಭಕ್ತಿ ಯೋಗಕ್ಕೆ ತಂದಿದ್ಯಾ. ನನ್ಗೆ ಅವರು ಗೃಹಸ್ಥಾಶ್ರಮಕ್ಕೆ ಬಂದು ಆಮೇಲೆ ನನ್ನ ಮಕ್ಕಳು ಏನು ನೋಡ್ಲೇ ಇಲ್ಲ, ಅವ್ರು ಗೃಹಸ್ಥಾಶ್ರಮಕ್ಕೆ ಬಂದು ಆಮೇಲೆ ಮಾಡ್ಬೇಕಾಗಿತ್ತು ಇದೆಲ್ಲ ಅಂತ ಹೇಳಿದ್ರು. ಆಗ ನಾರದರಿಗೆ ಶಾಪ ಸಿಕ್ಕಿತು. ಆ ನಾರದರಿಗೆ ಕೊಟ್ಟ ಶಾಪ ಅದು ಅವರಿಗೆ ವರವಾಯಿತು. ಏಕೆಂದ್ರೆ ಪ್ರಪಂಚದಾದ್ಯಂತ ಅವರಿಗೆ ಎಲ್ಲ ಕಡೆಗೂ ಸಂಚರಿಸ್ಲಿಕ್ಕೆ ಅವರಿಗೆ ಆಯ್ತು. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆ ನಾರದರಿಗೆ ಬಂದಿರ್ತಕ್ಕಂಥ ಶಾಪ ನನಗೂ ಕೂಡ ಬಂದಿದೆ, ನನ್ನ ಶಿಷ್ಯಂದಿರ ತಂದೆಯವರು ಕೂಡ ಹೀಗೆ ಮಾಡ್ತಾರೆ. ಸೊ ಹಾಗಾಗಿ ನನಗೂ ಕೂಡ ಇದ್ದಲ್ಲೇ ಇರ್ಲಿಕ್ಕೆ ಆಗ್ತಾ ಇಲ್ಲ. ನೀವುಗಳು ನನ್ನ ಶಿಷ್ಯಂದಿರು, ನೀವು ಈಗ ನನ್ನ ಜವಾಬ್ದಾರಿ ಹೊತ್ಕೊಳ್ಳಿ, ಮತ್ತೆ ನಾನೀಗ ಕೂತ್ಕೊಂಡು ಪುಸ್ತಕಗಳನ್ನ ಬರೀತೇನೆ ಅಂತ ಹೇಳ್ತಾರೆ ಮಾತಾಜಿ. ಸೊ ಇದೆಲ್ಲ ತುಂಬಾ ಸುದೀರ್ಘವಾಗಿ ಇದೆ, 6ನೇ ಸ್ಕಂದದಲ್ಲಿ ಇದೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮತ್ತೆ ಈ ಒಂದು ಐಹಿಕ ಜಗತ್ತಿನಲ್ಲಿ ಅಂದ್ರೆ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳ ಜೊತೆ ನಾರದ ಮುನಿಗಳು ಸಹ ಶ್ರೀವಾಸ ಆಚಾರ್ಯರಾಗಿ ಬರುವಂಥದ್ದು, ಮತ್ತೆ ಬ್ರಹ್ಮನು ಸಹ ಹರಿದಾಸ ಠಾಕೂರರಾಗಿ ಬರುವಂಥದ್ದು. ಸೊ ಇದೆಲ್ಲ ಆ ಒಂದು ಲೀಲೆಗಳು ಮತ್ತೆ ಮತ್ತೆ ಈ ಒಂದು ಭೌತಿಕ ಜಗಕ್ಕೆ ನಡೆಯುವಂಥದ್ದು ಭಗವಂತನ ಒಂದು ಅವತಾರವಾದಾಗ ಅವರು ಹೇಗೆ ಅವರ ಒಂದು ಸಂಗಾತಿಗಳ ಜೊತೆ ಬರ್ತಾರೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಮಾತಾಜಿ ಇಲ್ಲಿಗೆ ಎಂಡ್ ಮಾಡೋಣಂತೆ.
ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य हरिदास ठाकुर की जय. ಶ್ರೀಲ ಪ್ರಭುಪಾದ್ की जय. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು. ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ. ಗಾಯತ್ರಿ ಮತ್ತೆ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ ಹೇಗೆ ಎಂಡ್ ನಾನೇ ಮಾಡ್ಬೋದಾ? ನೀವೇ ಮಾಡ್ಬೇಕು ಮಾತಾಜಿ, ಹೋಸ್ಟ್ ನೀವು. ಓಕೆ, ಹರೇ ಕೃಷ್ಣ.